हरे कृष्णा 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 हरे 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 राम 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 हरे हरे जय जय प्रभुपाद 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 जय जय श्रील प्रभुपाद जय निताय गौर हरि बोल हरि बोल हरि बोल जय निताय गौर हरि बोल। हरे कृष्णा। ओम नमो भगवते वासुदेवाय ओम नमो भगवते वासुदेवाय ओम नमो भगवते वासुदेवाय ओम अज्ञानतिमिरान्धस्य ज्ञानाञ्जनशलाकया चक्षुरुन्मीलितं येन तस्मै श्रीगुरवे नमः। नमः ओं विष्णुपादाय कृष्णप्रेष्ठाय भूतले श्रीमते भक्तिवेदांत स्वामिनिति नामिने नमस्ते सारस्वते देवी गौरवाणी प्रचारिणे निर्विशेष शून्यवादी पाश्चात्य देशतारिणे जय श्री कृष्ण चैतन्य प्रभु नित्यानंद श्री अद्वैत गदाधरा श्रीवासादि गौर भक्तवृंद हरे कृष्ण 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 हरे 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 राम 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 हरे 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 कृष्ण 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 हरे 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 राम 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 हरे 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 कृष्ण 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 हरे 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 राम 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 ಹರೇ 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 ಕೃಷ್ಣ. ಎಲ್ಲರಿಗೂ ಈ ಒಂದು ಕೃಷ್ಣ ಬುಕ್ ರೀಡಿಂಗ್ ತರಗತಿಗೆ ಆದರದ ಸ್ವಾಗತ. ನಮಗೆ ಈ ಒಂದು ಅವಕಾಶವನ್ನು ಒದಗಿಸಿಕೊಟ್ಟಂತಹ ಶ್ರೀ ಶ್ರೀ ರಾಧಾ ಗೋವಿಂದ ಮಂದಿರ ಮಂಗಳೂರು ಇಸ್ಕಾನ್ ಅಲ್ಲಿಯ ಅಧ್ಯಕ್ಷರಾದ ಹಿಸ್ಕ್ರೇಸ್ ಶ್ರೀ ನಾಮನಿಷ್ಠ ಪ್ರಭುಜಿ ಅವರಿಗೆ ವಂದನೆಗಳನ್ನ ಸಲ್ಲಿಸುತ್ತಾ, ಹಾಗೆ ಇಸ್ಕಾನ್ನ ಫೌಂಡರ್ ಅಧ್ಯಕ್ಷರಾದ ಹಿಸ್ ಡಿವೈನ್ ಗ್ರೇಸ್ ಎಸಿ ಭಕ್ತಿ ವೇದಾಂತ ಶ್ರೀಲ ಪ್ರಭುಪಾದರಿಗೂ ವಂದನೆಗಳನ್ನ ಸಲ್ಲಿಸುತ್ತಾ, ಹಾಗೆ ಅಲ್ಲಿರುವ ಇತರ ಗುರುಗಳೆಲ್ಲರಿಗೂ ವಂದಿಸುತ್ತಾ ಅವರೆಲ್ಲರ ಆಶೀರ್ವಾದವನ್ನ ತಗೊಳ್ತಾ ಈ ಒಂದು ತರಗತಿಯನ್ನ ಶುರು ಮಾಡೋಣ. ಹರೇ ಕೃಷ್ಣ ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಧನ್ಯವಾದಗಳು ರೀನಾ ಮಾತಾಜಿ, ಧನ್ಯವಾದಗಳು. ಹರೇ ಕೃಷ್ಣ. ಕೃಷ್ಣ 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 ಹೇ 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 ಕೃಷ್ಣ 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 ರಕ್ಷಾ ಮಾಂ ಕೃಷ್ಣ 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 ರಕ್ಷಾ ಮಾಂ ಕೃಷ್ಣ 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 ಪಾಹಿ ಮಾಂ ಕೃಷ್ಣ 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 ಪಾಹಿ ಮಾಂ ರಾಮ ರಾಘವ ರಾಮ ರಾಘವ ರಾಮ ರಾಘವ ರಕ್ಷಾ ಮಾಂ ರಾಮ ರಾಘವ ರಾಮ ರಾಘವ ರಾಮ ರಾಘವ ಮಾಂ ರಾಮ ರಾಘವ ರಾಮ ರಾಘವ ರಾಮ ರಾಘವ ರಕ್ಷಾ ಮಾಂ ರಾಮ ರಾಘವ ರಾಮ ರಾಘವ ರಾಮ ರಾಘವ ರಾಮ ರಾಘವ ರಕ್ಷಾ ಮಾಂ ರಾಮ ರಾಘವ ರಾಘವ ರಾಮ ಕೃಷ್ಣ ಕೇಶವ ಕೃಷ್ಣ ಕೇಶವ ಕೃಷ್ಣ ಕೇಶವ ಪಾಹಿ ಮಾಂ 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 ಕೃಷ್ಣ 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 ಹೇ ಕೃಷ್ಣ 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 ಹೇ ಕೃಷ್ಣ 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 ಹೇ ಕೃಷ್ಣ 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 ಹೇ ಹರೇ ಕೃಷ್ಣ. ಎಲ್ಲರಿಗೂ ಸ್ವಾಗತ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಮಾತಾಜಿ ಓದಿಸಿದ ಮಾತಾಜಿ. ಓದಿಸಿ ಮಾತಾಜಿ. ಪದ್ಮಾ ಮಾತಾಜಿ ಓದಿ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಹರೇ ಕೃಷ್ಣ. ನಾರದನು ಅಲ್ಲಿಂದನೇ ಮಾತಾಜಿ. ಹೌದು ಮಾತಾಜಿ. ಹರೇ ಕೃಷ್ಣ.
ನಾರದನು ಕೃಷ್ಣನಿಗೆ ಹೀಗೆ ಹೇಳಿದನು. ಯುಧಿಷ್ಠಿರ ಮಹಾರಾಜನು ಎಷ್ಟು ಶ್ರೀಮಂತನೆಂದರೆ ಬ್ರಹ್ಮಲೋಕದಲ್ಲಿ ಪಡೆಯಬಹುದಾದ ಶ್ರೀಮಂತಿಗಳನ್ನೆಲ್ಲ ಭೂಲೋಕದಲ್ಲಿಯೇ ಪಡೆದಿದ್ದಾನೆ. ಅವನು ಸಂಪೂರ್ಣವಾಗಿ ತೃಪ್ತನಾಗಿದ್ದಾನೆ. ಅವನಿಗೆ ಇನ್ಯಾವ ಬಯಕೆಯೂ ಇಲ್ಲ. ಅವನು ಎಲ್ಲ ರೀತಿಯಲ್ಲೂ ಪೂರ್ಣನಾಗಿದ್ದಾನೆ. ಆದರೂ ನಿನ್ನ ಅವಾಚ್ಯ ಕರುಣೆಯನ್ನು ಪಡೆಯುವುದಕ್ಕಾಗಿ ನಿನ್ನನ್ನು ಪೂಜಿಸಲು ಬಯಸುತ್ತಾನೆ. ಅವನ ಅಪೇಕ್ಷೆಯನ್ನು ನಡೆಸಿಕೊಡು ಎಂದು ಬೇಡುತ್ತೇನೆ. ಪ್ರಿಯ ಪ್ರಭುವೇ, ಯುಧಿಷ್ಠಿರ ಮಹಾರಾಜನು ನಡೆಸುವ ಈ ಮಹಾಯಾಗದಲ್ಲಿ ಎಲ್ಲಾ ದೇವತೆಗಳು ಮತ್ತು ಜಗತ್ತಿನ ಎಲ್ಲಾ ಮಹಾನ್ ರಾಜರುಗಳು ಸಭೆ ಸೇರುತ್ತಾರೆ. ಪ್ರಿಯ ಪ್ರಭುವೇ, ನೀನು ಪರಬ್ರಹ್ಮನು, ದೇವತ್ವ ಪುರುಷನು. ಶ್ರವಣ, ಕೀರ್ತನ ಮತ್ತು ಸ್ಮರಣ ಹೀಗೆ ವಿಧಿಸಿರುವ ವಿಧಾನಗಳಿಂದ ನಿನ್ನ ಭಕ್ತಿಪೂರ್ವಕ ಸೇವೆಯಲ್ಲಿ ನಿರತನಾದವನು ನಿಶ್ಚಯವಾಗಿಯೂ ಭೌತಿಕ ಪ್ರಕೃತಿಯ ಗುಣಗಳ ಕಶ್ಮಲ ಸೋಂಕಿನಿಂದ ಪರಿಶುದ್ಧನಾಗುತ್ತಾನೆ. ಹೀಗಿರಲು ನಿನ್ನನ್ನು ನೇರವಾಗಿ ನೋಡಿ ಮುಟ್ಟುವ ಅವಕಾಶ ಇರುವವರ ವಿಷಯವಾಗಿ ಹೇಳುವುದೇನು? ಪ್ರಿಯ ಪ್ರಭುವೇ, ಮಂಗಳಕರವಾದದ್ದೆಲ್ಲ ಎಲ್ಲದರ ಸಂಕೇತ ನೀನು ನಿನ್ನ ದಿವ್ಯ ನಾಮ ಮತ್ತು ಕೀರ್ತನೆಗಳು ಊರ್ಧ್ವಲೋಕ, ಮಧ್ಯಲೋಕ ಮತ್ತು ಅಧೋಲೋಕಗಳು ಸೇರಿದಂತೆ ವಿಶ್ವದಲ್ಲೆಲ್ಲ ಹಬ್ಬಿವೆ. ನಿನ್ನ ಚರಣಕಮಲವನ್ನು ತೊಳೆಯುವ ದಿವ್ಯ ಜಲಕ್ಕೆ ಊರ್ಧ್ವಲೋಕದಲ್ಲಿ ಮಂದಾಕಿನಿ ಎಂದು ಹೆಸರು, ಅಧೋಲೋಕಗಳಲ್ಲಿ ಭೋಗವತಿ ಎಂದು ಹೆಸರು, ಭೂಲೋಕದಲ್ಲಿ ಗಂಗೆ ಎಂದು ಹೆಸರು. ಈ ಪವಿತ್ರವಾದ ಜಲವು ಇಡೀ ವಿಶ್ವದಲ್ಲಿ ಹರಿಯುತ್ತದೆ. ಹರಿಯುವ ಕಡೆದೆಲ್ಲ ಪರಿಶುದ್ಧವಾಗಿರುತ್ತದೆ. ಸಾಕು ಮಾತಾಜಿ. ಧನ್ಯವಾದಗಳು ಮಾತಾಜಿ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಎಷ್ಟು ಭಂಗಿ ಅದ ಮಾತಾಜಿ ಓದಿ. ಹರೇ ಕೃಷ್ಣ ಮಾತಾಜಿ. ಸ್ಕ್ರೀನ್ ಸ್ವಲ್ಪ ಮೇಲೆ ಮಾಡ್ಬೇಕು. ಹರೇ ಕೃಷ್ಣ. ಮಹರ್ಷಿ ನಾರದರು ದ್ವಾರಕೆಯಲ್ಲಿ ಸುಧರ್ಮ ಸಭಾಗೃಹಕ್ಕೆ ಬರುವ ಸ್ವಲ್ಪ ಮೊದಲು ಕೃಷ್ಣನು ಅವನ ಮಂತ್ರಿಗಳು, ಅಧಿಕಾರಿಗಳು ಜರಾಸಂಧನ ರಾಜ್ಯದ ಮೇಲೆ ಆಕ್ರಮಣ ಮಾಡುವುದು ಹೇಗೆ ಎಂದು ಸಮಾಲೋಚಿಸುತ್ತಿದ್ದರು. ಈ ವಿಷಯವನ್ನು ಅವರು ಗಂಭೀರವಾಗಿ ಪರಿಶೀಲಿಸುತ್ತಿದ್ದುದರಿಂದ ಯುಧಿಷ್ಠಿರ ಮಹಾರಾಜ ಮಹಾನ್ ರಾಜಸೂಯ ಯಾಗಕ್ಕೆ ಕೃಷ್ಣನು ಹಸ್ತಿನಾಪುರಕ್ಕೆ ಹೋಗಬೇಕೆಂಬ ನಾರದರ ಸಲಹೆಯು ಅವರಿಗೆ ಹೆಚ್ಚು ಒಪ್ಪಿಗೆ ಆಗಲಿಲ್ಲ. ಕೃಷ್ಣನು ಬ್ರಹ್ಮನನ್ನು ಕೂಡ ಆಳುವವನು. ಆದುದರಿಂದ ಅವನು ತನ್ನ ಸಂಗಾತಿಗಳ ಮನಸ್ಸನ್ನು ಅರ್ಥ ಮಾಡಿಕೊಳ್ಳಬಲ್ಲವನಾಗಿದ್ದನು. ಆದುದರಿಂದ ಅವರನ್ನು ಸಮಾಧಾನಗೊಳಿಸಲು ಅವನು ಮುಗುಳ್ನಗೆಯಿಂದ ಉದ್ಧವನಿಗೆ ಹೀಗೆ ಹೇಳಿದನು. ಪ್ರಿಯ ಉದ್ಧವ, ನೀನು ಯಾವಾಗಲೂ ನನ್ನ ಹಿತೈಷಿಯಾದ ಪರಮಾಪ್ತ ಸ್ನೇಹಿತನು. ನಿನ್ನ ಸಲಹೆಯು ಯಾವಾಗಲೂ ಸರಿಯಾಗಿ ಇರುತ್ತದೆ ಎಂದು ನನ್ನ ನಂಬಿಕೆ. ಆದುದರಿಂದ ಪ್ರತಿಯೊಂದು ವಿಷಯವನ್ನು ನಿನ್ನ ಮೂಲಕ ನೋಡಲು ಬಯಸುತ್ತೇನೆ. ಇಡೀ ಸನ್ನಿವೇಶವನ್ನು ನೀನು ಪರಿಪೂರ್ಣವಾಗಿ ಅರ್ಥ ಮಾಡಿಕೊಂಡಿರುತ್ತೀಯೇ ಎಂದು ನನ್ನ ನಂಬಿಕೆ. ಆದುದರಿಂದ ನಿನ್ನ ಅಭಿಪ್ರಾಯವನ್ನು ಕೇಳುತ್ತಿದ್ದೇನೆ. ನಾನು ಈಗ ಏನು ಮಾಡಬೇಕು? ನಿನ್ನಲ್ಲಿ ನನಗೆ ವಿಶ್ವಾಸವಿದೆ. ಆದುದರಿಂದ ನಿನ್ನ ಸಲಹೆಯಂತೆ ನಡೆದುಕೊಳ್ಳುತ್ತೇನೆ. ಕೃಷ್ಣನು ಸಾಮಾನ್ಯ ಮನುಷ್ಯನಂತೆ ನಟಿಸುತ್ತಿದ್ದಾನೆ. ಅವನಿಗೆ ಭೂತ, ವರ್ತಮಾನ ಮತ್ತು ಭವಿಷ್ಯ ಎಲ್ಲವೂ ತಿಳಿದಿವೆ ಎಂದು ಉದ್ಧವನಿಗೆ ತಿಳಿಯಿತು. ಆದರೂ ಪ್ರಭು ತನ್ನೊಡನೆ ಸಮಾಲೋಚನೆ ಮಾಡಲು ಬಯಸಿದುದರಿಂದ ಪ್ರಭುವನ್ನು ಸೇವಿಸಲು ಉದ್ಧವನು ಮಾತನಾಡಲು ಪ್ರಾರಂಭಿಸಿದನು. ಶ್ರೀ ಕೃಷ್ಣನ ದೈನಂದಿನ ಕಾರ್ಯಗಳು ಎನ್ನುವ 69ನೇ ಅಧ್ಯಾಯದ ಭಕ್ತಿ ವೇದಾಂತ ಭಾವಾರ್ಥವು ಇಲ್ಲಿಗೆ ಮುಗಿಯಿತು. ಹರೇ ಕೃಷ್ಣ ಹರೇ ಕೃಷ್ಣ 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 ಹರೇ 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 ರಾಮ ಹರೇ ರಾಮ 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 ಹರೇ ಹರೇ. ಹರೇ. ಹರೇ ಹರೇ ಕೃಷ್ಣ. ಕೃಷ್ಣ ಮಾತಾಜಿ. ಹರೇ ಧನ್ಯವಾದಗಳು. ಕೃಷ್ಣ. ಧನ್ಯವಾದಗಳು ಮಾತಾಜಿ. ಹರೇ ಕೃಷ್ಣ. ಇಲ್ಲಿ ನಾರದರು ಅಲ್ಲಿಗೆ ಬರ್ತಾರೆ. ಆ ಸುಧರ್ಮ ಸಭೆ ಏನ್ ನಡೀತಾ ಇರ್ತದೆ ಅಲ್ಲಿಗೆ ನಾರದರು ಕೂಡ ಬರ್ತಾರೆ. ಆಗ ನಾರದರು ಕೃಷ್ಣನಿಗೆ ಹೇಳ್ತಾರೆ, ಯುಧಿಷ್ಠಿರ ಮಹಾರಾಜ ಎಷ್ಟು ಶ್ರೀಮಂತ ಅಂತ ಹೇಳಿದ್ರೆ ಬ್ರಹ್ಮಲೋಕದಲ್ಲಿ ಪಡೆಯಬಹುದಾದ ಶ್ರೀಮಂತಿಕೆಗಳನ್ನೆಲ್ಲ ಭೂಲೋಕದಲ್ಲಿಯೇ ಪಡೆದಿದ್ದಾನೆ. ಅವನು ಸಂಪೂರ್ಣ ತೃಪ್ತನಾಗಿದ್ದಾನೆ. ಅವನಿಗೆ ಇನ್ಯಾವ ಬಯಕೆಯೂ ಇಲ್ಲ. ಭೌತಿಕದಲ್ಲಿ ಏನೆಲ್ಲ ಅವನಿಗೆ ಇನ್ನು ಯಾವ ಆಸೆ ಕೂಡ ಇಲ್ಲ. ಎಲ್ಲವನ್ನು ಅವನು ಪಡ್ಕೊಂಡಿದ್ದಾನೆ. ಆದ್ರೆ ಅವನಿಗಿರುವ ಒಂದೇ ಒಂದು ಆಸೆ ಅಂತ ಹೇಳಿದ್ರೆ ನಿನ್ನ ಸಹಚರ್ಯ ಅವನಿಗೆ ಬೇಕು ಅಂತ ಹೇಳ್ಕೊಂಡು, ನಿನ್ನ ಅನುಗ್ರಹ ಬೇಕು, ನಿನ್ನ ಕೃಪೆ ಬೇಕು. ಅದಕ್ಕೋಸ್ಕರ ಆ ರೀತಿ ಇಲ್ಲಿ ಅವನು ರಾಜಸೂಯ ಯಾಗವನ್ನ ಮಾಡ್ಲಿಕ್ಕೆ ಬಯಸ್ತಾನೆ ಅಂತ ಹೇಳ್ಕೊಂಡು, ಇಲ್ಲಿ ಅವನಿಗೆ ಇನ್ಯಾವ ಬಯಕೆಯೂ ಇಲ್ಲ. ಅವನು ಎಲ್ಲಾ ರೀತಿಗಳಲ್ಲೂ ಪೂರ್ಣನಾಗಿದ್ದಾನೆ. ಆದರೂ ನಿನ್ನ ಅವ್ಯಾಜ ಕರುಣೆಯನ್ನ ಪಡೆಯುವುದಕ್ಕಾಗಿ ನಿನ್ನನ್ನು ಪೂಜಿಸಲು ಬಯಸುತ್ತಾನೆ. ಅವನ ಅಪೇಕ್ಷೆಯನ್ನು ನಡೆಸಿಕೊಡು ಎಂದು ಬೇಡುತ್ತೇನೆ ಅಂತ ಹೇಳ್ಕೊಂಡು ನಾರದರು ಹೇಳ್ತಾರೆ. ಪ್ರಿಯ ಪ್ರಭುವೇ, ಯುಧಿಷ್ಠಿರ ಮಹಾರಾಜನು ನಡೆಸುವ ಈ ಯಾಗದಲ್ಲಿ ಎಲ್ಲಾ ದೇವತೆಗಳು ಕೇವಲ ಅಲ್ಲಿ ಭಗವಂತನ ಒಂದು ದರ್ಶನ ಪಡಿಲಿಕ್ಕೆ ಬೇಕಾಗಿ ಇತರ ಎಲ್ಲ ದೇವತೆಗಳು ಕೂಡ ಬರ್ತಾರಂತೆ ಆ ರಾಜಸೂಯ ಯಾಗಕ್ಕೆ. ಉಳಿದವರು ಕೂಡ ಬರ್ತಾರೆ. ಅಂದ್ರೆ ಅಂತ ಒಂದು ಯಾಗ
ಅಲ್ಲಿ ಭಗವಂತ ಶ್ರೀಕೃಷ್ಣ ಅಲ್ಲಿ ಇರ್ತಾರೆ. ಅವರ ದರ್ಶನವನ್ನ ದರ್ಶನ ಭಾಗ್ಯ ನಮ್ಗೆ ಸಿಗ್ತದೆ ಅಂತ ಹೇಳ್ಕೊಂಡು ಉಳಿದವರು ಕೂಡ ಅಲ್ಲಿ ಬರ್ತಾರೆ ಅಂತ ಹೇಳ್ಕೊಂಡು, ಹೀಗೆ ಯುಧಿಷ್ಠಿರ ಮಹಾರಾಜನ ನಡೆಸುವ ಈ ಮಹಾಯಾಗದಲ್ಲಿ ಎಲ್ಲಾ ದೇವತೆಗಳು ಮತ್ತು ಜಗತ್ತಿನ ಎಲ್ಲಾ ಮಹಾನ್ ರಾಜರುಗಳು ಅಲ್ಲಿ ಸಭೆ ಸೇರಿರುತ್ತಾರೆ ಅಂತೇಳಿ. ಪ್ರಿಯ ಪ್ರಭುವೆ, ನೀನು ಪರಬ್ರಹ್ಮನು, ದೇವೋತ್ತಮ ಪುರುಷನು, ಶ್ರವಣ, ಕೀರ್ತನ, ಸ್ಮರಣ ಹೀಗೆ ವಿಧಿಸಿರುವ ವಿಧಾನಗಳಿಂದ ನಿನ್ನ ಭಕ್ತಿಪೂರ್ವಕ ಸೇವೆಯಲ್ಲಿ ನಿರತನಾದವನು ನಿಶ್ಚಯವಾಗಿಯೂ ಭೌತಿಕ ಪ್ರಕೃತಿಯ ಗುಣಗಳ ಕಶ್ಮಲ ಸೋಂಕಿನಿಂದ ಪರಿಶುದ್ಧನಾಗುತ್ತಾನೆ ಅಂತೇಳಿ ಮತ್ತೆ ಭಗವಂತನನ್ನ ಸ್ತುತಿಸುತ್ತಾರೆ ನಾರದರು ಕೂಡ. ಅಂತ ಹೇಳಿದ್ರೆ ಯಾಕೆ ನಿನ್ನ ದರ್ಶನವನ್ನ ಪಡಿಲಿಕ್ಕೆ ಬಯಸ್ತಾರೆ ಎಲ್ಲರೂ ಅಂತ ಹೇಳಿದ್ರೆ, ನೀನು ಪರಬ್ರಹ್ಮ, ನಿನ್ನ ಒಂದು ಶ್ರವಣ, ಕೀರ್ತನ, ಸ್ಮರಣ ಮಾತ್ರದಿಂದಲೇ ಈ ಎಲ್ಲ ಭೌತಿಕದ ಕಶ್ಮಲ ಏನಿದೆ ಅದನ್ನೆಲ್ಲ ತೊಡೆದು ಹೋಗಿ ಅದು ಸೋಂಕಿನಿಂದ ಪರಿಶುದ್ಧರಾಗ್ತಾರೆ. ಸೊ ಹಾಗಿರುವಾಗ ನಿನ್ನನ್ನ ನೇರ ಬರೀ ಶ್ರವಣ ಮಾತ್ರದಿಂದಲೇ ಅಷ್ಟೊಂದು ಪ್ರಯೋಜನ ಪಡಿತಾರೆ ಅಂತ ಹೇಳಿದ್ರೆ, ನಿನ್ನ ನೇರ ದರ್ಶನವನ್ನ ಪಡಿಲಿಕ್ಕೆ ಅದರಿಂದ ಇನ್ನು ಆಗುವ ಲಾಭಗಳೇನು ಅಂತೇಳಿ ಹೇಳುವುದೇನಿದೆ ಅಂತ ಹೇಳ್ಕೊಂಡು ಹೇಳ್ತಾರೆ. ಹೀಗಿರಲು ನಿನ್ನನ್ನು ನೇರವಾಗಿ ನೋಡಿ ಮುಟ್ಟುವ ಅವಕಾಶ ಇರುವವರ ವಿಷಯವಾಗಿ ಹೇಳುವುದೇನು ಅಂತ ಹೇಳ್ಕೊಂಡು, ಹಾಗೆ ಪ್ರಿಯ ಪ್ರಭುವೆ, ಮಂಗಳಕರವಾದುದೆಲ್ಲ ಸಂಕೇತ ನೀನು ಅಂತ ಹೇಳಿದ್ರೆ ಭಗವಂತ ಸರ್ವ ಮಂಗಳಕರ. ಭಗವಂತನ ಬಗ್ಗೆ ನಾವು ಶ್ರವಣ ಕೀರ್ತನ ಮಾಡುದು ಎಲ್ಲವೂ ಸರ್ವ ಶುಭಕರ, ಸರ್ವ ಮಂಗಳಕರವಾದದ್ದು ಅಂತ ಹೇಳ್ಕೊಂಡು ಮಂಗಲ ಭವನ, ಅವನು ಮಂಗಲ ಆ ರೀತಿ ಅವನನ್ನ ಮಂಗಳಕರವಾದುದೆಲ್ಲ ಅದರ ಎಲ್ಲ ಮಂಗಳಕರವಾಗಿರುವುದೆಲ್ಲರ ಪ್ರತೀಕ ಭಗವಂತ ಅಂತ ಹೇಳ್ಕೊಂಡು ಸಂಕೇತ ನೀನು ಅಂತ ಹೇಳ್ತಾರೆ. ನಿನ್ನ ದಿವ್ಯ ನಾಮ ಮತ್ತು ಕೀರ್ತನೆಗಳು ಊರ್ಧ್ವಲೋಕ, ಮಧ್ಯಲೋಕ ಮತ್ತು ಅಧೋಲೋಕಗಳು ಸೇರಿದಂತೆ ವಿಶ್ವದಲ್ಲೆಲ್ಲ ಹಬ್ಬಿವೆ. ಅಲ್ಲಿ ಎಲ್ಲಾ ಕಡೆ 3 ಲೋಕಗಳಲ್ಲಿ ಕೂಡ ನಿನ್ನ ಕೀರ್ತನೆ ಎಲ್ಲ ದಿವ್ಯ ನಾಮಗಳು ಎಲ್ಲ ಕಡೆ ಹಬ್ಬಿವೆ. ನಿನ್ನ ಚರಣ ಕಮಲಗಳನ್ನ ತೊಳೆಯುವ ದಿವ್ಯ ಜಲಕ್ಕೆ ಊರ್ಧ್ವ ಲೋಕಗಳಲ್ಲಿ ಮಂದಾಕಿನಿ ಎಂದ ಹೆಸರು ಅಂತೇಳಿ. ಅಂದ್ರೆ ಒಂದು ಗಂಗೆಗೆ ಹೇಳ್ತಾ ಇದ್ದಾರೆ ಭಗವಂತನ ಪಾದ ಕಮಲದಿಂದ ಬರುವಂತದ್ದು ಆ ರೀತಿ. ಮತ್ತೆ ಅಧೋಲೋಕಗಳಲ್ಲಿ ಭೋಗವತಿ ಅಂತ ಎಂದು ಹೆಸರು, ಮತ್ತೆ ಭೂಲೋಕದಲ್ಲಿ ಗಂಗೆ ಎಂದು ಹೆಸರು ಅಂತ ಹೇಳಿದ್ರೆ ಹರಿಪಾದ ನಖದಿಂದ ಹರಿದು ಬಂದಳೆ ಗಂಗೆ ಅಂತ ಹೇಳ್ತೇವೆ. ಆ ಒಂದು ಭಗವಂತನ ಕಾಲಿನ ಸ್ಪರ್ಶಕ್ಕೆ ಅಷ್ಟೊಂದು ಪವಿತ್ರತೆ ಅದಕ್ಕೆ ಆ ಗಂಗೆಗೆ ಬಂದಿದೆ. ಹಾಗಾಗಿ ಅದನ್ನ ಭೂಲೋಕದಲ್ಲಿ ಗಂಗೆ ಅಂತ ಕರೀದ್ರೆ, ಊರ್ಧ್ವ ಲೋಕಗಳಲ್ಲಿ ಸ್ವರ್ಗ ಲೋಕಗಳಲ್ಲಿ ಇತ್ಯಾದಿ ಅಲ್ಲಿಯಲ್ಲಿ ಮಂದಾಕಿನಿ ಅಂತ ಕರೀತಾರೆ. ಅದೇ ಅಧೋಲೋಕದಲ್ಲಿ ಭೋಗವತಿ ಅಂತ ಹೇಳಿ ಕರೀತಾರೆ ಅಂತ ಹೇಳ್ಕೊಂಡು ಆ ರೀತಿ ಈ ಪವಿತ್ರವಾದ ಜಲವು ಇಡೀ ವಿಶ್ವದಲ್ಲಿ ಹರಿಯುತ್ತದೆ. ಅಂದ್ರೆ ಈ 3 ಇಡೀ ಬ್ರಹ್ಮಾಂಡದಲ್ಲೆಲ್ಲ, ಬ್ರಹ್ಮಾಂಡದ ಆಚೆ ಈಚೆ ಎಲ್ಲ ಕಡೆ ಕೂಡ ಈ ಪವಿತ್ರ ನದಿ ಹರಿತಾ ಇದೆ ಅಂತೇಳಿ ಹೇಳ್ತಾ ಇದೆ. ಹರಿಯುವ ಕಡೆಗಳಲ್ಲೆಲ್ಲ ಪರಿಶುದ್ಧಗೊಳಿಸ್ತದೆ ಈ ಪವಿತ್ರವಾದ ಜಲ. ಇಡೀ ವಿಶ್ವದಲ್ಲಿ 3 ಲೋಕಗಳಲ್ಲಿ ಕೂಡ ಹರಿತದೆ, ಮತ್ತೆ ಅಲ್ಲಿ ಹರಿದಲ್ಲೆಲ್ಲ ಅದು ಪರಿಶುದ್ಧಗೊಳಿಸುತ್ತದೆ ಯಾವ ಜಾಗವನ್ನ ಅಂತ ಹೇಳ್ಕೊಂಡು ಹೇಳ್ತಾರೆ. ಮತ್ತೆ ಮುಂದೆ ಮಹರ್ಷಿ ನಾರದರು ದ್ವಾರಕೆಯಲ್ಲಿ ಸುಧರ್ಮ ಸಭಾಗೃಹಕ್ಕೆ ಬರುವ ಮೊದಲು ಕೃಷ್ಣನು ಅವನ ಮಂತ್ರಿಗಳು, ಅಧಿಕಾರಿಗಳು ಜರಾಸಂಧನ ರಾಜ್ಯದ ಮೇಲೆ ಆಕ್ರಮಣ ಮಾಡುವುದು ಹೇಗೆ ಎಂದು ಸಮಾಲೋಚಿಸುತ್ತಿದ್ದರು. ಈ ವಿಷಯವನ್ನು ಅವರು ಗಂಭೀರವಾಗಿ ಪರಿಶೀಲಿಸುತ್ತಿದ್ದುದರಿಂದ ಯುಧಿಷ್ಠಿರ ಮಹಾರಾಜನ ಮಹಾನ್ ರಾಜಸೂಯ ಯಾಗಕ್ಕೆ ಕೃಷ್ಣನು ಹಸ್ತಿನಾಪುರಕ್ಕೆ ಹೋಗಬೇಕೆಂಬ ನಾರದರ ಸಲಹೆಯು ಅವರಿಗೆ ಹೆಚ್ಚು ಒಪ್ಪಿಗೆ ಆಗಲಿಲ್ಲ ಅಂತ ಹೇಳಿದ್ರೆ, ಅಲ್ಲಿ ಸುಧರ್ಮ ಸಭೆಯಲ್ಲಿ ಬಂದು ಅಲ್ಲಿ ಆ ಜರಾಸಂಧನ ಒಂದು ಏನು ಅಲ್ಲಿ ಒತ್ತೆ ಇಟ್ಟಿದ್ದಾರೆ ರಾಜರುಗಳನ್ನ ಅಲ್ಲಿಗೆ ಕರ್ಕೊಂಡು ಹೋಗ್ಬೇಕು ಅಂತ ಹೇಳ್ಕೊಂಡು ಯೋಚನೆ ಮಾಡ್ತಿರುವಾಗ ನಾರದರು ಈ ತರ ಹೇಳಿದ್ದು ಅವರಿಗೆ ಒಪ್ಪಿಗೆ ಆಗ್ಲಿಲ್ಲ. ಆದ್ರೆ ಕೃಷ್ಣನು ಬ್ರಹ್ಮನನ್ನು ಕೂಡ ಆಳುವವನು, ಆದುದರಿಂದ ಅವನು ತನ್ನ ಸಂಗಾತಿಗಳ ಮನಸ್ಸನ್ನು ಅರ್ಥ ಮಾಡಿಕೊಳ್ಳಬಲ್ಲವನಾಗಿದ್ದ. ಆದ್ದರಿಂದ ಅದನ್ನು ಸಮಾಧಾನಗೊಳಿಸಲು ಅವನು ಮುಗುಳ್ನಗೆಯಿಂದಲೇ ಉದ್ಧವನಿಗೆ ಹೀಗೆ ಹೇಳ್ತಾನೆ. ಪ್ರಿಯ ಉದ್ಧವ, ಅಲ್ಲಿ ಉದ್ಧವ ಕೂಡ ಬರ್ತಾನೆ. ಹಾಗೆ ಉದ್ಧವ ಹೇಳ್ತಾನೆ, ನೀನು ಯಾವಾಗಲೂ ನನ್ನ ಹಿತೈಷಿಯಾದ ಪರಮಾಪ್ತ ಸ್ನೇಹಿತ, ನಿನ್ನ ಸಲಹೆಯು ಯಾವಾಗಲೂ ಸರಿಯಾಗಿ ಇರುತ್ತದೆ ಎಂದು ನನ್ನ ನಂಬಿಕೆ. ಆದುದರಿಂದ ಪ್ರತಿಯೊಂದು ವಿಷಯವನ್ನು ನಿನ್ನ ಮೂಲಕ ನೋಡಲು ಬಯಸುತ್ತೇನೆ. ಇಡೀ ಸನ್ನಿವೇಶವನ್ನ ನೀನು ಪರಿಪೂರ್ಣವಾಗಿ ಅರ್ಥ ಮಾಡಿಕೊಂಡಿರ್ತೀಯಾ ಎಂದು ನನ್ನ ನಂಬಿಕೆ. ಆದ್ದರಿಂದ ನಿನ್ನ ಅಭಿಪ್ರಾಯವನ್ನ ಕೇಳ್ತಾ ಇದ್ದೇನೆ. ಉದ್ಧವ ಶ್ರೀಕೃಷ್ಣನ ಅತ್ಯಂತ ಆತ್ಮೀಯ ಸ್ನೇಹಿತ ಅಂತೆ. ಅಂದ್ರೆ ನೋಡ್ಲಿಕ್ಕೆ ಕೂಡ ಕೃಷ್ಣನಷ್ಟೇ ಸುಂದರ, ಅಷ್ಟೇ ಕೃಷ್ಣ ಅಂದ್ರೆ ಒಂದ್ಸಲ ಕೃಷ್ಣನ ಅಲ್ಲಿಗೆ ಉದ್ಧವನನ್ನ ವೃಂದಾವನಕ್ಕೆ ಕಳಿಸಿರ್ತಾರೆ, ಅಂದ್ರೆ ಸಂದೇಶ ಕೊಡ್ಲಿಕ್ಕೆ ಆ ಗೋಪಿಕಾ ಸ್ತ್ರೀಯರಿಗೆಲ್ಲ. ಅವ್ರಿಗೆ ಕೃಷ್ಣನೇ ಇಲ್ಲಿಗೆ ಬಂದಿದ್ದಾನೆ ತರ ಅವ್ರು ಮಾತಾಡ್ತಾ ಇರ್ತಾರೆ. ಆ ರೀತಿ ಅಷ್ಟೊಂದು ಆತ್ಮೀಯ ಸ್ನೇಹಿತ ಉದ್ಧವ.
ಶ್ರೀಕೃಷ್ಣನಿಗೆ. ಹಾಗಾಗಿ ಅವನ ಒಂದು ಸಲಹೆಯನ್ನ ಕೂಡ ಕೇಳ್ತಾನೆ. ನಿನ್ನ ಅಭಿಪ್ರಾಯವೇನು ಅಂತ ನಾನು ತಿಳ್ಕೊಳ್ಬೇಕು ಅಂತೇಳಿ ಹೇಳ್ತಾನೆ. ನಾನು ಈಗ ಏನ್ ಮಾಡ್ಬೇಕು, ನಿನ್ನಲ್ಲಿ ನನಗೆ ವಿಶ್ವಾಸವಿದೆ, ಆದುದರಿಂದ ನಿನ್ನ ಸಲಹೆಯಂತೆ ನಾನು ನಡ್ಕೊಳ್ತೇನೆ. ಕೃಷ್ಣನು ಸಾಮಾನ್ಯ ಮನುಷ್ಯನಂತೆ ನಟಿಸ್ತಿದ್ದಾನೆ ಅಂತ ಹೇಳಿದ್ರೆ ಅಲ್ಲಿ ಕೂಡ ಭಗವಂತ ಅವರು ನಟಿಸ್ತಾರೆ ಅಂತ ಹೇಳಿದ್ರೆ ಅವರ ಯೋಜನೆ ಅವರಿಗೆ ಗೊತ್ತಿರತ್ತೆ. ಆದ್ರೂ ಅಂದ್ರೆ ಡೈರೆಕ್ಟ್ ಆಗಿ ನಾನು ಅಲ್ಲಿ ಬರಲ್ಲ ಹೇಳಿಕ್ ಆಗೋದಿಲ್ಲ, ಉದ್ಧವ ಸಲಹೆ ಕೊಟ್ಟ ಹಾಗೆ ನಾನು ಮಾಡ್ತಾ ಇದ್ದೇನೆ ಅಂತ ಹೇಳ್ಕೊಂಡು ಅವ್ರು ಹೇಳ್ತಾರೆ. ಅವನಿಗೆ ಭೂತ ವರ್ತಮಾನ ಭವಿಷ್ಯ ಎಲ್ಲವೂ ತಿಳಿದಿದೆ ಎಂದು ಉದ್ಧವನಿಗೆ ಕೂಡ ಗೊತ್ತು. ಆದರೂ ಪ್ರಭು ತನ್ನೊಡನೆ ಸಮಾಲೋಚನೆ ಮಾಡಲು ಬಯಸುವುದರಿಂದ ಪ್ರಭುವನ್ನು ಸೇವಿಸಲು ಉದ್ಧವನು ಮಾತನಾಡಲು ಪ್ರಾರಂಭಿಸಿದನು ಅಂತ ಹೇಳಿದ್ರೆ ಅದು ಕೂಡ ಒಂದು ಅವಕಾಶ. ಭಕ್ತರಿಗೆ ಒಂದು ಸೇವೆ ಮಾಡ್ಲಿಕ್ಕೆ ಒಂದು ಅವಕಾಶ ಸಿಗ್ಬೇಕಲ್ಲ. ಆ ರೀತಿ ಎಲ್ಲ ಭಗವಂತ ಒಂದೊಂದೇ ಅಂದ್ರೆ ನಾವು ಒಂದು ಹೆಜ್ಜೆ ಮುಂದೆ ಇಟ್ರೆ ಭಗವಂತ 10 ಹೆಜ್ಜೆ ನಮ್ಮ ಕಡೆಗೆ ಬರ್ತಾರೆ ಹೇಳುವುದಕ್ಕೆ ಇದೆಲ್ಲ ನಾವು ಗಮನಿಸಬಹುದು ಅಂತ ಹೇಳಿದ್ರೆ ಯಾವ ರೀತಿ ಒಂದು ನಮ್ಮಿಂದ ಸೇವೆ ಮಾಡಿಸ್ಕೊಳ್ಬೇಕು ಅಂತೆಲ್ಲ ಆದ್ರೆ ಏನೆಲ್ಲ ಭಗವಂತ ಈ ತರ ಎಲ್ಲ ಅಂದ್ರೆ ಅವರ ಪ್ಲಾನ್ ಅನ್ನ ಚೇಂಜ್ ಮಾಡ್ಬೇಕಾಗಿ ಬರ್ತದೆ. ಹಾಗೆ ಭೂತ ಭವಿಷ್ಯ ವರ್ತಮಾನ ಎಲ್ಲ ತಿಳಿದಿದ್ರು ಕೂಡ ಅಲ್ಲಿ ಮುಂದಕ್ಕೆ ಏನಾಗ್ತದೆ ಎಲ್ಲವೂ ಅವರಿಗೆ ತಿಳಿದಿರ್ತದೆ. ಆದ್ರೂ ಕೂಡ ಉದ್ಧವನನ್ನ ನಿನ್ನ ಸಲಹೆ ಕೊಡು, ನಿನ್ನ ಅಭಿಪ್ರಾಯದಂತೆ ನಾನು ಮಾಡ್ಲಿಕ್ಕೆ ಇಚ್ಛೆ ಪಡ್ತೇನೆ ಅಂತ ಹೇಳ್ತಾರೆ. ಹಾಗೆ ಆ ನಂತರ ಉದ್ಧವ ಅಲ್ಲಿ ಮಾತಾಡ್ಲಿಕ್ಕೆ ಶುರು ಮಾಡ್ತಾರೆ. ಇಲ್ಲಿ ಅಂದ್ರೆ ಈ ತರ ಭಗವಂತನ ದಿನಚರಿ, ಕೃಷ್ಣನ ದೈನಂದಿನ ಕಾರ್ಯಗಳು ಅಂತ ಹೇಳುವ ಈ ಒಂದು 69ನೇ ಅಧ್ಯಾಯದ ಭಕ್ತಿ ವೇದಾಂತ ಭಾವಾರ್ಥ ಇಲ್ಲಿಗೆ ಮುಗಿತದೆ. ನೆಕ್ಸ್ಟ್ ಅಧ್ಯಾಯದಲ್ಲಿ ಏನು ಅಲ್ಲಿ ಬರುತ್ತೆ, ನೆಕ್ಸ್ಟ್ ಅಧ್ಯಾಯ ಇಂದ್ರಪ್ರಸ್ಥದ ನಗರದಲ್ಲಿ ಶ್ರೀಕೃಷ್ಣ ಅಂತ ಹೇಳಿದ್ರೆ ಆ ಇಂದ್ರಪ್ರಸ್ಥದಲ್ಲಿ ಯುಧಿಷ್ಠಿರ ಮಹಾರಾಜ ರಾಜಸೂಯ ಯಾಗಕ್ಕೆ ರೆಡಿ ಮಾಡ್ತಾ ಇರ್ತಾನೆ, ಭಗವಂತನ ಒಂದು ಬರುವಿಕೆಯನ್ನ ಕಾಯ್ತಾ ಇರ್ತಾನೆ. ಹಾಗಾಗಿ ನೆಕ್ಸ್ಟ್ ಅಧ್ಯಾಯ ಇಂದ್ರಪ್ರಸ್ಥ ನಗರದಲ್ಲಿ ಶ್ರೀಕೃಷ್ಣ ಅಂತ ಹೇಳುವಂತದ್ದು. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಹರೇ ಕೃಷ್ಣ ಓದಿಸ್ಬೋದು. ಶಿವಗಂಗಾ ಮಾತಾಜಿ ಓದಿ. ಹರೇ ಕೃಷ್ಣ ಮಾತಾಜಿ. ಮಹರ್ಷಿ ಇಂದ್ರಪ್ರಸ್ಥ ನಗರ ಶ್ರೀಕೃಷ್ಣ. ಮಹರ್ಷಿ ನಾರದರು ಮತ್ತು ಕೃಷ್ಣನ ಇತರ ಸಂಗಾತಿಗಳು ಸಮ್ಮುಖದಲ್ಲಿ ಉದ್ಧವನು ಸನ್ನಿವೇಶವನ್ನು ಕುರಿತು ಯೋಚಿಸಿ ಹೀಗೆ ಹೇಳಿದನು. ಪ್ರಿಯ ಪ್ರಭುವೇ, ಮಹರ್ಷಿ ನಾರದ ಮುನಿಗಳು ಯುಧಿಷ್ಠಿರ ಮಹಾರಾಜನನ್ನು ಸುಪ್ರೀತಗೊಳಿಸಲು ನೀನು ಹಸ್ತಿನಾಪುರ ಹೋಗಬೇಕೆಂದು ಪ್ರಾರ್ಥಿಸುತ್ತಿದ್ದಾರೆ ಎನ್ನುವುದನ್ನು ನಾನು ಮೊದಲು ಕೇಳಬಯಸುತ್ತೇನೆ. ಯುಧಿಷ್ಠಿರನು ನಿನ್ನ ಸಹೋದರತೆಯ ಮಗ ರಾಜಸೂಯ ಮಹಾಯಾಗವನ್ನು ಮಾಡಲು ಸಿದ್ಧ ಮಾಡಿಕೊಳ್ಳುತ್ತಿದ್ದಾನೆ. ಈ ದೊಡ್ಡ ಸಹವಾಸದಲ್ಲಿ ಮಹಾರಾಜರಿಗೆ ನೆರವಾಗಲು ನೀನು ಕೂಡಲೇ ಅಲ್ಲಿಗೆ ಹೋಗಬೇಕೆಂದು ನನಗೆ ತೋರುತ್ತದೆ. ಆದರೆ ಮಹರ್ಷಿ ನಾರದರ ಆಹ್ವಾನವನ್ನು ಎಲ್ಲಕ್ಕಿಂತ ಮುಖ್ಯ ಎಂದು ಸ್ವೀಕರಿಸುವುದು ಸೂಕ್ತವಾದರೂ ಶರಣಾಗತರಾದ ಆತ್ಮಗಳಿಗೆ ರಕ್ಷಣೆ ಕೊಡುವುದು ನಿನ್ನ ಕರ್ತವ್ಯ. ಸಮಗ್ರವಾಗಿ ಸನ್ನಿವೇಶವನ್ನು ಅರ್ಥ ಮಾಡಿಕೊಂಡರೆ ನಾವು 2 ಉದ್ದೇಶಗಳನ್ನು ಈಡೇರಿಸಿಕೊಳ್ಳಬಹುದು. ಎಲ್ಲಾ ರಾಜರನ್ನು ಸೋಲಿಸದೆ ಯಾರೂ ರಾಜಸೂಯ ಯಾಗವನ್ನು ಮಾಡುವಂತಿಲ್ಲ ಎಂದರೆ ಆಕ್ರಮಣಶೀಲನಾದ ಜರಾಸಂಧನನ್ನು ಸೋಲಿಸದಿದ್ದರೆ ಯುಧಿಷ್ಠಿರ ಮಹಾರಾಜನು ಈ ಮಹಾಯಾಗವನ್ನು ಮಾಡುವಂತಿಲ್ಲ. ಎಲ್ಲಾ ದಿಕ್ಕುಗಳಲ್ಲಿಯೂ ವಿಜಯ ಸಾಧಿಸುವವನು ಮಾತ್ರ ರಾಜಸೂಯ ಯಾಗವನ್ನು ಮಾಡಬಹುದು. ಆದ್ದರಿಂದ 2 ಉದ್ದೇಶಗಳನ್ನು ಸಾಧಿಸಲು ಮೊದಲು ನಾವು ಜರಾಸಂಧನನ್ನು ಕೊಲ್ಲಬೇಕು. ಹೇಗಾದರೂ ನಾವು ಜರಾಸಂಧನನ್ನು ಸೋಲಿಸಿದರೆ ನಮ್ಮ ಉದ್ದೇಶಗಳನ್ನೆಲ್ಲ ತಾವಾಗಿಯೇ ಈಡೇರುತ್ತವೆ ಎಂದು ನನಗೆ ತೋರುತ್ತದೆ. ಸೆರೆಯಲ್ಲಿರುವ ರಾಜರ ಬಿಡುಗಡೆಯಾಗುತ್ತದೆ. ಜರಾಸಂಧನು ಬಂಧಿಸಿದ್ದ ನಿರಪರಾಧಿಯ ರಾಜರನ್ನು ಉಳಿಸಿದೆ ಎಂದು ನಿನ್ನ ದಿವ್ಯ ಕೀರ್ತಿಯು ಹರಡಿ ನಾವು ಸಂತೋಷ ಪಡಬಹುದು. ಧನ್ಯವಾದಗಳು ಮಾತಾಜಿ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಧನ್ಯವಾದ. ಶಾಂತಿ ರೂಪಿಣಿ ಮಾತಾಜಿ ಓದ್ತೀರ ಮಾತಾಜಿ? ಓದ್ತೇನೆ ಮಾತಾಜಿ. ಓದಿ ಮಾತಾಜಿ. ಹರೇ ಕೃಷ್ಣ. ಆದರೆ ಜರಾಸಂಧ ಮಹಾರಾಜನು ಸಾಮಾನ್ಯ ಮನುಷ್ಯನಲ್ಲ. ಅವನಿಗೆ 10,000 ಆನೆಗಳ ದೇಹ ಬಲವಿರುವುದರಿಂದ ಮಹಾ ಯೋಧರಿಗೂ ಅವನು ಅಡ್ಡಿಯಾಗಿದ್ದಾನೆ. ಅವನನ್ನು ಯಾರಾದರೂ ಗೆಲ್ಲಬಲ್ಲವರಾದರೆ ಅದು ಭೀಮಸೇನನೇ.
ಅವನಿಗೂ 10,000 ಆನೆಗಳ ಬಲವಿದೆ. ಭೀಮಸೇನನು ಅವನೊಡನೆ ಒಬ್ಬನೇ ಹೋರಾಡುವುದು ಅತ್ಯುತ್ತಮವಾದದ್ದು. ಆಗ ಬಹುಮಂದಿ ಸೈನಿಕರು ಅನಗತ್ಯವಾಗಿ ಸಾಯಬೇಕಾಗುವುದಿಲ್ಲ. ವಾಸ್ತವವಾಗಿ ಜರಾಸಂಧನು ತನ್ನ ಅಕ್ಷೋಹಿಣಿ ಸೈನ್ಯದೊಡನೆ ಇದ್ದಾಗ ಅವನನ್ನು ಗೆಲ್ಲುವುದು ಕಷ್ಟವಾಗುತ್ತದೆ. ಆದುದರಿಂದ ನಾವು ಈ ಸನ್ನಿವೇಶದಲ್ಲಿ ನಮಗೆ ಅನುಕೂಲವಾದ ಧೋರಣೆಯನ್ನು ಅನುಸರಿಸಬೇಕು. ಜರಾಸಂಧ ಮಹಾರಾಜನಿಗೆ ಬ್ರಾಹ್ಮಣರಲ್ಲಿ ಬಹುಭಕ್ತಿ ಎಂದು ನಮಗೆ ಗೊತ್ತು. ಅವರ ವಿಷಯದಲ್ಲಿ ಅವನು ಬಹು ಉದಾರನು. ಬ್ರಾಹ್ಮಣನು ಮಾಡಿದ ಯಾವ ಕೋರಿಕೆಯನ್ನು ಅವನು ನಿರಾಕರಿಸುವುದಿಲ್ಲ. ಆದುದರಿಂದ ಭೀಮಸೇನನು ಬ್ರಾಹ್ಮಣನ ವೇಷದಲ್ಲಿ ಜರಾಸಂಧನ ಬಳಿ ಹೋಗಬೇಕು. ಅವನಿಂದ ದಾನವನ್ನು ಕೇಳಬೇಕು. ಅನಂತರ ತಾನೇ ಅವನೊಡನೆ ದ್ವಂದ್ವ ಯುದ್ಧವನ್ನು ಮಾಡಬೇಕು ಎಂದು ನನಗೆ ತೋರುತ್ತದೆ. ಭೀಮಸೇನನಿಗೆ ಜಯವಾಗುವುದನ್ನು ಮಾಡಿಕೊಳ್ಳಲು ನೀನು ಅವನೊಂದಿಗೆ ಹೋಗಬೇಕೆಂದು ನನಗೆ ಎನಿಸುತ್ತದೆ. ನಿನ್ನ ಸಮ್ಮುಖದಲ್ಲಿ ಹೋರಾಟವು ನಡೆದರೆ ಭೀಮಸೇನನು ಗೆಲ್ಲುವನು ಎಂದು ನನ್ನ ಖಂಡಿತವಾದ ನಂಬಿಕೆ. ಏಕೆಂದರೆ ಬ್ರಹ್ಮನು ಈ ವಿಶ್ವವನ್ನು ಸೃಷ್ಟಿಸುತ್ತಾನೆ. ನಿನ್ನ ಪ್ರಭಾವದಿಂದಿಷ್ಟಷ್ಟೇ ಶಿವನು ಅದನ್ನು ನಾಶ ಮಾಡುವಂತೆ ನಿನ್ನ ಸಾನ್ನಿಧ್ಯದಿಂದ ಅಸಾಧ್ಯವಾದದ್ದು ಸಾಧ್ಯವಾಗುತ್ತದೆ. ವಾಸ್ತವವಾಗಿ ಸಾಕ ಮಾತಾಜಿ? ಓದಿ ಮಾತಾಜಿ. ವಾಸ್ತವವಾಗಿ ಇಡೀ ಬ್ರಹ್ಮಾಂಡವನ್ನು ನೀನೇ ಸೃಷ್ಟಿಸುತ್ತಿ ಮತ್ತು ನಾಶ ಮಾಡುತ್ತಿ. ಬ್ರಹ್ಮನೇ ಶಿವನು ಮೇಲ್ನೋಟಕ್ಕೆ ಕಾರಣವಾಗಿ ತೋರುತ್ತಾರೆ. ಸೃಷ್ಟಿಯನ್ನು ನಾಶವನ್ನು ವಾಸ್ತವವಾಗಿ ಮಾಡುವುದು ಅದೃಶ್ಯವಾದ ಕಾಲ. ಅದು ನಿನ್ನ ನಿರಾಕಾರ ರೂಪ. ಎಲ್ಲವೂ ಕಾಲಕ್ಕೆ ಅಧೀನವಾಗಿದೆ. ನಿನ್ನ ಅದೃಶ್ಯ ಕಾಲವು ಬ್ರಹ್ಮ ಮತ್ತು ಶಿವರ ಮೂಲಕ ಇಂತಹ ಅಚ್ಚರಿಗೊಳಿಸುವ ಕೆಲಸವನ್ನು ಮಾಡಬಹುದಾದರೆ ನೀನು ಎದುರಿಗಿರುವುದು ಜರಾಸಂಧನನ್ನು ಸೋಲಿಸಲು ಭೀಮಸೇನನಿಗೆ ನೆರವಾಗುವುದಿಲ್ಲವೇ? ಪ್ರಿಯ ಪ್ರಭುವೇ, ಜರಾಸಂಧನನ್ನು ಕೊಂದಾಗ ಸೆರೆಯಲ್ಲಿರುವ ಎಲ್ಲಾ ರಾಜರ ರಾಣಿಯರು ನಿನ್ನ ಕರುಣೆಯಿಂದ ಅವರ ಗಂಡಂದಿರು ಬಿಡುಗಡೆಯಾಗುವುದಕ್ಕಾಗಿ ಎಷ್ಟು ಸಂತೋಷ ಪಡುತ್ತಾರೆಂದರೆ ಅವರೆಲ್ಲರೂ ನಿನ್ನ ಮಹಿಮೆಯನ್ನು ಹಾಡುತ್ತಾರೆ. ಶಂಕಾಸುರನ ಕೈಯಿಂದ ಬಿಡುಗಡೆಯಾದಾಗ ಗೋಪಿಯರಿಗೆ ಸಂತೋಷವಾದಷ್ಟು ಅವರಿಗೂ ಸಂತೋಷವಾಗುತ್ತದೆ. ನಿನ್ನ ಅವ್ಯಾಜ ಕರುಣೆಯಿಂದಾಗಿ ಎಲ್ಲಾ ಮಹರ್ಷಿಗಳು, ಗಜೇಂದ್ರನು, ಭಾಗ್ಯದೇವತೆಯಾದ ಸೀತೆ ಮತ್ತು ನಿನ್ನ ತಂದೆ ತಾಯಿಯರು ಸಹ ಬಿಡುಗಡೆಯನ್ನು ಪಡೆದರು. ನಮಗೂ ಹೀಗೆ ಬಿಡುಗಡೆಯಾಗಿದೆ. ನಾವು ನಿನ್ನ ದಿವ್ಯ ಮಹಿಮೆಯನ್ನು ಸದಾ ಹಾಡುತ್ತಿರುತ್ತೇವೆ. ಧನ್ಯವಾದಗಳು ಮಾತಾಜಿ. ಹರೇ ಹರೇ ಕೃಷ್ಣ. ಕೃಷ್ಣ. ಧನ್ಯವಾದಗಳು ಹರೇ ಮಾತಾಜಿ. ಕೃಷ್ಣ. ಒಂದ್ಸಲ ಎಕ್ಸ್ಪ್ಲನೇಷನ್ಗೆ ಹೋಗುವ. ಓಕೆ ಮಾತಾಜಿ. ಹರೇ ಕೃಷ್ಣ. ಇಲ್ಲಿ ಈ ಅಧ್ಯಾಯದಲ್ಲಿ ಕೃಷ್ಣ ಉದ್ಧವನ ಸಲಹೆಯಂತೆ ಇಂದ್ರಪ್ರಸ್ಥಕ್ಕೆ ಪ್ರಯಾಣ ಮಾಡ್ತಾರೆ. ಮತ್ತೆ ಪಾಂಡವರು ಅಲ್ಲಿ ಅವನ ಬರುವಿಕೆಗಾಗಿ ಹೇಗೆ ತುಂಬಾ ಉತ್ಸಾಹದಿಂದ ಎಲ್ಲ ಆಚರಿಸ್ತಾರೆ ಅಂತ ಹೇಳಿ ಈ ಒಂದು ಅಧ್ಯಾಯದಲ್ಲಿ ಹೇಳಲಾಗುತ್ತೆ ಅಂತ ಹೇಳ್ತಾರೆ. ಹಾಗೇನೆ ಇಲ್ಲಿ ಮಹರ್ಷಿ ನಾರದರು ಮತ್ತು ಕೃಷ್ಣನ ಇತರ ಸಂಗಾತಿಗಳ ಸಮ್ಮುಖದಲ್ಲಿ ಉದ್ಧವ ಸನ್ನಿವೇಶವನ್ನ ಕುರಿತು ಯೋಚಿಸಿ ಹೀಗೆ ಹೇಳ್ತಾನೆ. ಅಂದ್ರೆ ಉದ್ಧವ ಕೂಡ ತುಂಬಾ ಚತುರ ಆಗಿರ್ತಾನೆ. ಅದೇ ರೀತಿ ಕೃಷ್ಣನ ಮನಸ್ಸಿನ ಒಂದು ಇಂಗಿತ ಕೂಡ ಅವನಿಗೆ ಅರ್ಥ ಆಗಿರತ್ತೆ. ಆಗ ಉದ್ಧವ ಹೇಳ್ತಾನೆ, ಅಲ್ಲಿ ಉಳಿದವರೆಲ್ಲ, ಆ ಸಭೆಯಲ್ಲಿ ಉಳಿದವರಿಗೆಲ್ಲ ಮೊದಲು ಆ ಜರಾಸಂಧನ ವಧೆ ಆಗ್ಬೇಕು ಆ ರೀತಿ ಅನ್ಕೊಂಡಿರ್ತಾರೆ. ಈಗ ಉದ್ಧವ ಏನ್ ಹೇಳ್ತಾನೆ ಅಂತ ಎಲ್ಲ ಕಾತರದಲ್ಲಿ ಇರ್ತಾರೆ. ಉದ್ಧವನಿಗೆ ಕೂಡ ಕೃಷ್ಣನ ಇದು ಕೂಡ ಅರ್ಥ ಆಗ್ತದೆ, ಮನಸ್ಥಿತಿ ಕೂಡ. ಉದ್ಧವ ಹೇಳ್ತಾನೆ, ಪ್ರಿಯ ಪ್ರಭುವೇ, ಮಹರ್ಷಿ ನಾರದ ಮುನಿಗಳು ಯುಧಿಷ್ಠಿರ ಮಹಾರಾಜನನ್ನು ಸುಪ್ರೀತಗೊಳಿಸಲು ನೀನು ಹಸ್ತಿನಾಪುರಕ್ಕೆ ಹೋಗಬೇಕೆಂದು ಪ್ರಾರ್ಥಿಸ್ತಾ ಇದ್ದಾರೆ ಎನ್ನುವುದನ್ನು ನಾನು ಮೊದಲು ಹೇಳ ಬಯಸ್ತೇನೆ. ಯುಧಿಷ್ಠಿರ, ನಿನ್ನ ಸೋದರತ್ತೆಯ ಮಗ ರಾಜಸೂಯ ಮಹಾಯಾಗವನ್ನ ಮಾಡ್ಲಿಕ್ಕೆ ಸಿದ್ಧತೆ ಮಾಡಿಕೊಳ್ತಾ ಇದ್ದಾನೆ. ಈ ದೊಡ್ಡ ಸಹವಾಸದಲ್ಲಿ ಮಹಾರಾಜರಿಗೆ ನೆರವಾಗಲು ನೀನು ಕೂಡಲೇ ಅಲ್ಲಿಗೆ ಹೋಗಬೇಕೆಂದು ನನಗೆ ತೋರ್ತದೆ. ಆದರೆ ಮಹರ್ಷಿ ನಾರದರ ಆಹ್ವಾನ ಎಲ್ಲಕ್ಕಿಂತ ಮುಖ್ಯ ಎಂದು ಸ್ವೀಕರಿಸುವುದು ಸೂಕ್ತವಾದರೂ ಕೂಡ ಇಲ್ಲಿ ಶರಣಾಗತರಾದ ಆತ್ಮಗಳಿಗೆ ರಕ್ಷಣೆ ಕೊಡುವುದು ಕೂಡ ನಿನ್ನ ಕರ್ತವ್ಯ ಅಂತ ಹೇಳಿದ್ರೆ ಅವನು ಕೂಡ ಅದನ್ನ ಎಷ್ಟು ಟೆಕ್ನಿಕಲ್ ಆಗಿ ಅವನು ಉಪಯೋಗಿಸ್ತಾನೆ ಆ ಒಂದು ಇದನ್ನ. ಅಂದ್ರೆ ಅದೂ ಬೇಕು ಇದೂ ಬೇಕು, ಆ ರೀತಿ ಒಂದೇ ಇದರಲ್ಲಿ ನೀನು ಎರಡು ಕೆಲಸವನ್ನ ಮಾಡುವ ಹಾಗಿರ್ಬೇಕು ಅಂತೇಳಿ ಆ ರೀತಿ ಅಲ್ಲಿ ಹೇಳ್ತಾನೆ. ಅಂದ್ರೆ ನಿಂಗೆ ಅದಕ್ಕಿಂತ ಸಹ ಮುಖ್ಯ, ನಿನ್ಗೆ ಅವರೆಲ್ಲ ಆ 20 ಜನ ಎಷ್ಟು ಪ್ರತಿನಿಧಿಯನ್ನ ಕಳಿಸಿದ್ದಾರೆ, ಅವ್ರಿಗೆ ಅರ್ಥ ಆಗಿದೆ ಈ ಭೌತಿಕ ಇಚ್ಛೆಯಿಂದ ನಾವು ಭಗವಂತನನ್ನ ಮರೀತೇವೆ. ಆ ಟೈಮಲ್ಲಿ ನಮ್ಗೆ ಇಂಥ ಒಂದು ಸಂದಿಗ್ಧ ಸ್ಥಿತಿಯಲ್ಲಿ ನಮ್ಮನ್ನ ನಾವು ಎದುರಿಸ್ಬೇಕಾಗ್ತದೆ ಅಂತ ಹೇಳ್ಕೊಂಡು ಆ ರೀತಿ ಇರುವಾಗ ಅವ್ರೀಗ ಕಂಪ್ಲೀಟ್ ಅವರಿಗೆ ಅರ್ಥ ಆಗಿದೆ ನಮ್ಮ ಯಾವ ಕಾರಣಕ್ಕಾಗಿ ನಾವು ಈ ತರ ಬಂಧನದಲ್ಲಿ ಇದ್ದೇವೆ ಅಂತ ಹೇಳ್ಕೊಂಡು. ಸೊ ಅಂತ ಶರಣಾಗತ ಆತ್ಮಗಳಿಗೆ ರಕ್ಷಣೆಯನ್ನ ನೀಡುವುದು ಕೂಡ ನಿನ್ನ ಕರ್ತವ್ಯ ಅಂತೇಳಿ ಹೇಳ್ತಾನೆ. ಮತ್ತೆ ಸಮಗ್ರವಾಗಿ ಸನ್ನಿವೇಶವನ್ನ ಅರ್ಥ ಮಾಡಿಕೊಂಡ್ರೆ ನಾವು ಎರಡು ಉದ್ದೇಶಗಳನ್ನು ಈಡೇರಿಸ್ಕೊಳ್ಬಹುದು. ಅಂದ್ರೆ ಎಲ್ಲ ರಾಜರುಗಳನ್ನ ಸೋಲಿಸದೆ ಯಾರು ರಾಜಸೂಯ ಯಾಗ ಮಾಡ್ಲಿಕ್ಕೆ ಆಗೋದಿಲ್ಲ. ರಾಜಸೂಯ ಯಾಗ ಮಾಡ್ಬೇಕಾದ್ರೆ ಅವನು
ಎಲ್ಲ ಕಡೆಗೆ ಹೋಗಿ ಎಲ್ಲರನ್ನ ಸೋಲಿಸಿ ಬರ್ಬೇಕು ಅಂತ ಹೇಳಿ ಹೇಳ್ತದೆ. ಆ ರೀತಿ ಅಂತ ಹೇಳಿದ್ರೆ ಆಕ್ರಮಣಶೀಲರಾದ ಜರಾಸಂಧನನ್ನ ಸೋಲಿಸದಿದ್ರೆ ಯುಧಿಷ್ಠಿರ ಮಹಾರಾಜ ಈ ಮಹಾಯಾಗ ಮಾಡುವಂತಿರ್ಲಿಲ್ಲ. ಹಾಗಾಗಿ ಎಲ್ಲಾ ದಿಕ್ಕುಗಳಲ್ಲಿ ಕೂಡ ವಿಜಯವನ್ನು ಸಾಧಿಸೋನ್ ಮಾತ್ರ ರಾಜಸೂಯ ಯಾಗವನ್ನ ಮಾಡ್ಬೋದು. ಆದ್ದರಿಂದ ಎರಡು ಉದ್ದೇಶಗಳನ್ನ ಸಾಧಿಸ್ಲಿಕ್ಕೆ ಮೊದಲು ನಾವು ಜರಾಸಂಧನನ್ನ ಕೊಲ್ಬೇಕು ಈಗ ಅಂತ ಹೇಳ್ತಾನೆ. ಹೇಗಾದ್ರೂ ನಾವು ಅಂದ್ರೆ ಅವನು ಇದು ಕೂಡ ಹೇಳ್ತಾನೆ, ಅಂದ್ರೆ ನಾರದರು ಹೇಳಿದ್ದು ಸರಿಯೇ, ಅಂದ್ರೆ ಅವರಿಗೂ ಒಂದು ಮರ್ಯಾದೆ ಕೊಟ್ಟು ಹೇಳ್ತಾನೆ, ಅಂದ್ರೆ ಅವರು ಹೇಳಿದಂತೆ ಮಾಡುದು ನೀನು ಸರಿಯೇ ಅಂತ ಹೇಳ್ಕೊಂಡು. ಮತ್ತೆ ಈ ರೀತಿ ಆ ರಾಜಸೂಯ ಯಾಗ ಮಾಡ್ಬೇಕಾದ್ರೆ ಕೂಡ ಅವನಿಗೆ ಯಾರು ವಿರೋಧಿ ಶತ್ರುಗಳು ಇರಬಾರ್ದು ಅವನಿಗೆ. ಆ ರೀತಿ ಎಲ್ಲವನ್ನ ಗೆಲ್ಲಿದವನಾಗಿರ್ಬೇಕು, ಆಗ ಅವನ ರಾಜಸೂಯ ಯಾಗಕ್ಕೆ ಒಂದು ಅರ್ಥ ಅಂತ ಹೇಳ್ಕೊಂಡು ಹೇಳ್ತಾನೆ. ಅದಕ್ಕಾಗಿ ಮೊದ್ಲಿಗೆ ಈ ಜರಾಸಂಧನನ್ನ ನಾವು ಸೋಲಿಸ್ಬೇಕು ಅಂತ ಹೇಳ್ಕೊಂಡು. ಮತ್ತೆ ಇಲ್ಲಿ ಹೇಳ್ತಾರೆ, ನಾವು ಎರಡು ಉದ್ದೇಶಗಳನ್ನ ಈಡೇರಿಸ್ಕೊಳ್ಬಹುದು. ಎಲ್ಲ ರಾಜರನ್ನ ಸೋಲಿಸಿದ ಯಾರು ರಾಜಸೂಯ ಯಾಗವನ್ನ ಮಾಡುವಂತಿಲ್ಲ ಅಂತ ಹೇಳಿದ್ರೆ, ಇಲ್ಲಿ ಎಲ್ಲಾ ದಿಕ್ಕುಗಳಲ್ಲಿ ವಿಜಯವನ್ನು ಸಾಧಿಸುವನ್ ಮಾತ್ರ ರಾಜಸೂಯ ಯಾಗ ಮಾಡಬಹುದು. ಆದ್ದರಿಂದ ಎರಡು ಉದ್ದೇಶಗಳನ್ನ ಸಾಧಿಸಲು ಮೊದಲು ನಾವು ಜರಾಸಂಧನನ್ನ ಕೊಲ್ಬೇಕು. ಹೇಗಾದರೂ ನಾವು ಜರಾಸಂಧನನ್ನ ಸೋಲಿಸಿದ್ರೆ ನಮ್ಮ ಉದ್ದೇಶಗಳೆಲ್ಲ ತಾವಾಗಿ ಈಡೇರ್ತವೆ ಎಂದು ನನಗೆ ತೋರ್ತದೆ ಅಂತೇಳಿ ಹೇಳ್ತಾನೆ ಉದ್ಧವ. ಸೆರೆಯಲ್ಲಿರುವ ರಾಜರ ಬಿಡುಗಡೆ ಆಗ್ತದೆ. ಜರಾಸಂಧನು ಬಂಧಿಸಿದ್ದ ನಿರಪರಾಧಿ ರಾಜರನ್ನ ಉಳಿಸಿದೆ ಎಂದು ನಿನ್ನ ದಿವ್ಯ ಕೀರ್ತಿಯು ಹರಡಿ ನಾವು ಸಂತೋಷ ಪಡಬಹುದು. ಅಲ್ಲಿ ಸುಧರ್ಮ ಸಭೆಯಲ್ಲಿದ್ದವರಿಗೆ ಕೂಡ ಇದೇ ಇಚ್ಛೆ ಇರ್ತದೆ, ಎಲ್ಲರಿಗೆ ಕೂಡ ಆ ರೀತಿ ಮಾಡ್ಬೇಕು ಕೃಷ್ಣ ಅಂತಾನೆ ಅಂದ್ಕೊಂಡಿರ್ತಾರೆ. ಅದೇ ರೀತಿ ಇಲ್ಲಿ ಉದ್ಧವ ಕೂಡ ಹೇಳ್ತಾನೆ. ಆದರೆ ಜರಾಸಂಧ ಮಹಾರಾಜ ಸಾಮಾನ್ಯ ಮನುಷ್ಯನಲ್ಲ. ಎಷ್ಟು ಬಾರಿ ಅವನನ್ನ ಸೋಲಿಸಿದ ಕೃಷ್ಣ ಹೋಗಿ. ಅವನಿಗೆ 10,000 ಆನೆಗಳ ದೇಹ ಬಲ ಇರುವುದರಿಂದ ಮಹಾಯೋಧರಿಗೂ ಅವನ ಅಡ್ಡಿಯಾಗಿದ್ದಾನೆ, ಎಂತೆಂಥ ಯೋಧರಿಗೂ ಕೂಡ ಅಡ್ಡಿಯಾಗಿದ್ದಾನೆ. ಹಾಗಿದ್ರೆ ಅವನನ್ನ ಸೋಲಿಸ್ಲಿಕ್ಕೆ ಇಲ್ಲಿ ಭೀಮನಿಗೆ ಮಾತ್ರ ಒಂದು ಸಾಧ್ಯ. ಮತ್ತೆ ಅಲ್ಲಿ ಇನ್ನ ನಾವು ಮುಂದೆ ನೋಡುದಾದ್ರೆ ಹಿಂದೆ ಈಗ ಭಗವಂತನಿಗೆ ಎಲ್ಲವೂ ಗೊತ್ತಿರ್ತದೆ, ಯಾವ್ದು ಮೊದಲು ಮಾಡ್ಬೇಕು, ಯಾವ್ದು ಕೊನೆಗೆ ಮಾಡ್ಬೇಕು ಎಲ್ಲ ಗೊತ್ತಿರ್ತದೆ. ಭೂತ ಭವಿಷ್ಯ ವರ್ತಮಾನ ಎಲ್ಲ ಅವನಿಗೆ ತಿಳಿದಿರುವಾಗ ಆ ಒಂದು ಉದ್ಧವನ ಸಲಹೆಯನ್ನ ಕೇಳಿ ಅವನಿಗೆ ಏನು ಅಲ್ಲಿ ಅವರು ಜರಾಸಂಧನನ್ನ ಕೊಂದು ಮತ್ತೆ ರಾಜಸೂಯ ಯಾಗ ಮಾಡುವ ಆ ಒಂದು ಕೀರ್ತಿ ಏನಿದೆ ಅದನ್ನ ಕೂಡ ಉದ್ಧವನಿಗೆ ಸಲ್ಬೇಕು, ಅವನ ಸಲಹೆಗೆ ಅವನಿಗೆ ಆ ಕ್ರೆಡಿಟ್ ಅವನಿಗೆ ಸಲ್ಬೇಕು ಅಂತೇಳಿ ಆ ರೀತಿಯೆಲ್ಲ ಆ ಭಗವಂತನ ಯೋಜನೆ ಆಗಿರತ್ತೆ. ಹಾಗೆ ಇಲ್ಲಿ ಜರಾಸಂಧನನ್ನ ಸೋಲಿಸ್ಬೇಕಾದ್ರೆ ಭೀಮನಂತವರಿಗೆ ಮಾತ್ರ ಸಾಧ್ಯ ಅಂತೇಳಿ ಆ ಆನೆಗಳ ದೇಹ ಬಲವೇ ಅವನಿಗೆ 10,000 ಆನೆಗಳ ದೇಹ ಬಲವಿರುವುದರಿಂದ ಮಹಾಯೋಧರಿಗೂ ಅವನು ಅಡ್ಡಿಯಾಗಿದ್ದಾನೆ. ಅವನನ್ನು ಯಾರಾದ್ರೂ ಗೆಲ್ಲಬಲ್ಲವರಂತಾದ್ರೆ ಅದು ಭೀಮಸೇನ ಮಾತ್ರ. ಅವನಿಗೆ 10,000 ಆನೆಗಳ ಬಲವಿದೆ. ಭೀಮಸೇನನು ಅವನೊಡನೆ ಒಬ್ಬನೇ ಹೋರಾಡುವುದು ಅತ್ಯುತ್ತಮವಾದದ್ದು. ಆಗ ಬಹುಮಂದಿ ಸೈನಿಕರು ಅನಗತ್ಯವಾಗಿ ಸಾಯಬೇಕಾಗುದಿಲ್ಲ, ಭೀಮ ಒಬ್ನೇ ಸಾಕಾಗುತ್ತೆ. ಸುಮ್ನೆ ಉಳಿದವರೆಲ್ಲ ಅಲ್ಲಿ ಹತ್ಯೆ ಆಗ್ಬೇಕಾಗಿಲ್ಲ ಅಂತೇಳಿ ಹೇಳ್ತಾನೆ. ಮತ್ತೆ ವಾಸ್ತವವಾಗಿ ಜರಾಸಂಧನು ತನ್ನ ಅಕ್ಷೋಹಿಣಿ ಸೈನ್ಯದೊಡನೆ ಇದ್ದಾಗ ಅವನನ್ನು ಗೆಲ್ಲುವುದು ಕಷ್ಟವಾಗ್ತದೆ. ಆದುದರಿಂದ ನಾವು ಈ ಸನ್ನಿವೇಶದಲ್ಲಿ ನಮಗೆ ಅನುಕೂಲಕರವಾದ ಧೋರಣೆಯನ್ನ ಅನುಸರಿಸಬೇಕು. ಜರಾಸಂಧ ಮಹಾರಾಜನಿಗೆ ಬ್ರಾಹ್ಮಣರಲ್ಲಿ ಬಹುಭಕ್ತಿ ಎಂದು ನಮಗೆ ಗೊತ್ತು ಅಂತ ಹೇಳಿದ್ರೆ ಅವನು ಬ್ರಾಹ್ಮಣನಿಗೆ ತುಂಬಾ ಗೌರವ ಕೊಡ್ತಾನೆ. ಆಗಿರುವಾಗ ಈ ಭೀಮ ಬ್ರಾಹ್ಮಣನ ಒಂದು ಇದು ವೇಷದಲ್ಲಿ ಅಲ್ಲಿ ಹೋಗ್ಲಿ ಅಂತ ಅವನೊಂದು ಇದು ಕೊಡ್ತಾನೆ. ಅವರ ವಿಷಯದಲ್ಲಿ ಅವನು ಬಹು ಉದಾರ, ಬ್ರಾಹ್ಮಣರಿಗೆ ಅವನು ಬಹು ಉದಾರ. ಬ್ರಾಹ್ಮಣನು ಮಾಡಿದ ಯಾವ ಕೋರಿಕೆಯನ್ನು ಅವನು ನಿರಾಕರಿಸುವುದಿಲ್ಲಂತೆ. ಆದ್ರಿಂದ ಭೀಮಸೇನನನ್ನು ಬ್ರಾಹ್ಮಣನ ವೇಷದಲ್ಲಿ ಜರಾಸಂಧನ ಬಳಿಗೆ ಹೋಗ್ಬೇಕು, ಅವನಿಂದ ದಾನವನ್ನ ಕೇಳ್ಬೇಕು, ಆನಂತರ ತಾನೇ ಅವನೊಡನೆ ದ್ವಂದ್ವ ಯುದ್ಧವನ್ನ ಮಾಡ್ಬೇಕು ಅಂತೇಳಿ ಸಲಹೆ ಕೊಡ್ತಾನೆ ಎಂದು ನನಗೆ ತೋರುತ್ತದೆ ಅಂತ ಹೇಳ್ತಾನೆ. ಆಮೇಲೆ ಭೀಮಸೇನನಿಗೆ ಜಯವಾಗುವುದನ್ನು ಖಚಿತ ಮಾಡಿಕೊಳ್ಳಲು ನೀನು ಅವನೊಂದಿಗೆ ಹೋಗ್ಬೇಕು ಅಂತ ಹೇಳಿದ್ರೆ ನೀನು ಅವನೊಳಗೆ ಇರ್ಬೇಕು. ಎತ್ರ ಯೋಗೇಶ್ವರ ಕೃಷ್ಣ ಎತ್ರ ಪಾರ್ಥ ಧನುರ್ಧರ್ ಹೇಳಿದಾಗೆ ನಮ್ಮ ಒಟ್ಟಿಗೆ ಭಗವಂತ ಇದ್ರೆ ಎಲ್ಲ ಕೆಲಸಗಳಲ್ಲಿ ಕೂಡ ನಮ್ಗೆ ಜಯ ಅಂತೇಳಿ ಇಲ್ಲಿಂದ ನಾವು ಅರ್ಥ ಮಾಡ್ಕೊಳ್ಬಹುದು. ಅದೇ ರೀತಿ ಇಲ್ಲಿ ಭೀಮಸೇನನಿಗೆ ಜಯವಾಗುವುದನ್ನ ಖಚಿತ ಮಾಡ್ಕೊಳ್ಳಿಕ್ಕೆ ಅಂತ ಹೇಳಿದ್ರೆ ಭಗವಂತ ಅಲ್ಲಿ ಅವನ ಜೊತೆಗೆ ಇರ್ಬೇಕು, ನೀನು ಅವನೊಂದಿಗೆ ಹೋಗ್ಬೇಕು ಅಂತ ನನ್ಗೆ ಅನಿಸ್ತದೆ. ನಿನ್ನ ಸಮ್ಮುಖದಲ್ಲಿ ಹೋರಾಟವು ನಡೆದರೆ ಭೀಮಸೇನನು ಗೆಲ್ಲುವನು ಎಂದು ನನ್ನ ಖಂಡಿತವಾದ ನಂಬಿಕೆ. ಏಕೆಂತ ಹೇಳಿದ್ರೆ ಬ್ರಹ್ಮನು ಈ ವಿಶ್ವವನ್ನು ಸೃಷ್ಟಿಸುತ್ತಾನೆ ನಿನ್ನ ಪ್ರಭಾವದಿಂದಷ್ಟೇ ಅಂತ ಹೇಳ್ಕೊಂಡು, ಅಂದ್ರೆ ಎಲ್ಲದರ ಮೂಲ ಭಗವಂತ. ಅಹಂ ಸರ್ವಸ್ಯ ಪ್ರಭು ಮತ್ತ ಸರ್ವಂ ಪ್ರವರ್ತತೆ, ಎಲ್ಲವೂ ಅವನಿಂದಲೇ ಹೊರಬರುವಂಥದ್ದು, ಮತ್ತೆ ಅವನ ಆಜ್ಞೆಯಂತೆಯೂ ಎಲ್ಲ ನಡೆಯುವಂಥದ್ದು. ಹಾಗಿರುವಾಗ ಅಂತ
ಬ್ರಹ್ಮ ಸೃಷ್ಟಿಯನ್ನ ಮಾಡ್ತಾನೆ. ಅದು ಭಗವಂತ ಜ್ಞಾನವನ್ನು ಕೊಟ್ಟಿದ್ರಿಂದ ಇಷ್ಟು ಚೆನ್ನಾಗಿ ಆ ಸೃಷ್ಟಿ ಕಾರ್ಯ ಎಲ್ಲ ನಡಿಲಿಕ್ಕೆ ಸಾಧ್ಯ ಆಗ್ತದೆ. ಹಾಗೆ ಈ ವಿಶ್ವವನ್ನ ಸೃಷ್ಟಿಸಿರುತ್ತಾನೆ ನಿನ್ನ ಪ್ರಭಾವದಿಂದ ಅಷ್ಟೇ. ಶಿವನು ಅದನ್ನ ನಾಶ ಮಾಡುವಂತೆ ನಿನ್ನ ಸಾನ್ನಿಧ್ಯದಿಂದ ಅಸಾಧ್ಯವಾದುದು ಸಾಧ್ಯವಾಗುತ್ತದೆ ಅಂತ ಹೇಳಿದ್ರೆ, ಆ ಲಯ ಮಾಡುವುದು ಕೂಡ ಶಿವನಿಗೆ ಇದು ಒಪ್ಪಿಸಿರ್ತಾನೆ ಅಂತ ಹೇಳಿದ್ರೆ, ಎಲ್ಲವೂ ಕೂಡ ಅಸಾಧ್ಯವಾದದನ್ನು ಸಾಧ್ಯ ಮಾಡ್ಲಿಕ್ಕೆ ಕೇವಲ ನಿನ್ನ ಒಂದು ಕೃಪೆ, ನಿನ್ನ ಅನುಗ್ರಹ ಇದ್ರೆ ಮಾತ್ರ ಸಾಧ್ಯ ಅಂತ ಹೇಳ್ಕೊಂಡು ಇಲ್ಲಿ ಹೇಳ್ತಾನೆ. ಹಾಗಾಗಿ ಭೀಮಸೇನನ ಜೊತೆ ನೀನು ಕೂಡ ಅಲ್ಲಿ ಇರ್ಬೇಕು ಅಂತ ಹೇಳಿ ಹೇಳ್ತಾನೆ. ವಾಸ್ತವವಾಗಿ ಇಡೀ ಬ್ರಹ್ಮಾಂಡವನ್ನು ನೀನು ಸೃಷ್ಟಿಸುತ್ತಿ ಮತ್ತು ನಾಶ ಮಾಡುತ್ತಿ. ಬ್ರಹ್ಮನು ಶಿವನು ಮೇಲ್ನೋಟಕ್ಕೆ ಕಾರಣನಾಗಿ ತೋರುತ್ತಾರೆ. ಭಗವಂತ ಇಚ್ಛೆ ಪಟ್ರೆ ಮಾತ್ರ ಅಲ್ಲಿ ಮಾಡ್ಲಿಕ್ಕೆ ಸಾಧ್ಯ. ಹಾಗಾಗಿ ಭಗವಂತನ ಆಜ್ಞೆಯಂತೆ ಅವರು ನಡೀತಾ ಇರ್ತಾರೆ. ಹಾಗಾಗಿ ಮೇಲ್ನೋಟಕ್ಕೆ ಕಾಣುವುದು ಬ್ರಹ್ಮನೇ ಸೃಷ್ಟಿ ಮಾಡ್ತಾ ಇದ್ದಾನೆ, ಶಿವನೇ ಲಯ ಮಾಡ್ತಾ ಇದ್ದಾನೆ ಅಲ್ಲ, ಆದ್ರೆ ಅದರ ಮೂಲ ಪ್ರೇರಣೆ ಭಗವಂತ ಆಗಿರ್ತಾನೆ ಅಂತ ಹೇಳ್ಕೊಂಡು, ಸೃಷ್ಟಿಯನ್ನು ನಾಶವನ್ನು ವಾಸ್ತವವಾಗಿ ಮಾಡುವುದು ಅದೃಶ್ಯವಾದ ಕಾಲದ ರೂಪದಲ್ಲಿ ಅದೆಲ್ಲ ನಡೀತಾ ಹೋಗ್ತದೆ. ಭಗವಂತ ನಾನು ಕಾಲ ಅಂತ ಹೇಳ್ತಾರೆ. ಆ ರೀತಿ ಅದು ನಿನ್ನ ನಿರಾಕಾರದ ರೂಪ. ಅವರಿಗೆ ಇಚ್ಛೆ ಬಂದಾಗ ಸೃಷ್ಟಿ ಮಾಡ್ಬೋದು, ಅವ್ರಿಗೆ ಇಚ್ಛೆ ಬಂದಾಗ ಲಯ ಮಾಡ್ಬೋದು. ಆ ರೀತಿ ಭಗವಂತ ಅದು ನಿನ್ನ ನಿರಾಕಾರದ ರೂಪ. ಎಲ್ಲವೂ ಕಾಲಕ್ಕೆ ಅಧೀನವಾಗಿದೆ. ನಿನ್ನ ಅದೃಶ್ಯ ಕಾಲವು ಬ್ರಹ್ಮ ಮತ್ತು ಶಿವರ ಮೂಲಕ ಇಂತಹ ಅಚ್ಚರಿಗೊಳಿಸುವ ಕೆಲಸವನ್ನ ಮಾಡಬಹುದಾದರೆ ನೀನೇ ಎದುರಿಗಿರುವುದು ಜರಾಸಂಧನನ್ನು ಸೋಲಿಸಲು ಭೀಮಸೇನನಿಗೆ ನೆರವಾಗುವುದಿಲ್ಲವೇ ಅಂತ ಹೇಳ್ಕೊಂಡು ಹೇಳ್ತಾನೆ. ಅಂತ ಹೇಳಿದ್ರೆ ಆ ರೀತಿ ಬ್ರಹ್ಮ ಮತ್ತೆ ಶಿವನ ಮೂಲಕ ನೀನು ಯಾವ ರೀತಿ ಸೃಷ್ಟಿ ಲಯವನ್ನ ಮಾಡ್ತಾ ಇದ್ಯಾ, ಅಷ್ಟೊಂದು ದೊಡ್ಡ ಇದನ್ನೇ ಮಾಡ್ತಿರುವಾಗ ಈ ಜರಾಸಂಧನನ್ನ ಸೋಲಿಸ್ಲಿಕ್ಕೆ ಕೂಡ ನೀನು ಅಲ್ಲಿದ್ರೆ ಭೀಮಸೇನನಿಗೆ ನೆರವಾಗ್ತದಲ್ವಾ ಅಂತ ಹೇಳ್ಕೊಂಡು ಕೇಳ್ತಾನೆ. ಪ್ರಿಯ ಪ್ರಭುವೆ, ಜರಾಸಂಧನನ್ನ ಕೊಂದಾಗ ಸೆರೆಯಲ್ಲಿರುವ ಎಲ್ಲ ರಾಣಿಯರು ನಿನ್ನ ಕರುಣೆಯಿಂದ ಅವರ ಗಂಡಂದಿರು ಬಿಡುಗಡೆಯಾದುದಕ್ಕಾಗಿ ಎಷ್ಟು ಸಂತೋಷ ಪಡ್ತಾರೆ. ಅವರೆಲ್ಲರೂ ನಿನ್ನ ಮಹಿಮೆಯನ್ನು ಹಾಡುತ್ತಾರೆ ಅಂತ ಹೇಳಿದ್ರೆ 20,000 ರಾಜರುಗಳು ಬಂಧನದಲ್ಲಿದ್ದಾರೆ. ಅಂತವರ ಪತ್ನಿಯರು ಕೂಡ ಎಷ್ಟು ಸಂತೋಷ ಪಡ್ತಾರೆ, ಅವರ ಗಂಡಂದಿರನ್ನ ಬಂಧನದಿಂದ ಮುಕ್ತಗೊಳಿಸಿದ ಭಗವಂತ ಅಂತೇಳಿ ಅವನನ್ನ ಹಾಡಿ ಹೊಗಳ್ತಾರೆ ಅಂತ ಹೇಳ್ಕೊಂಡು. ಹಾಗೆ ಅವರೆಲ್ಲರೂ ನಿನ್ನ ಮಹಿಮೆಯನ್ನ ಹಾಡ್ತಾರೆ. ಶಂಕಾಸುರನ ಕೈಯಿಂದ ಬಿಡುಗಡೆಯಾದಾಗ ಗೋಪಿಯರಿಗೆ ಸಂತೋಷವಾದಷ್ಟು ಅವರಿಗೂ ಸಂತೋಷವಾಗ್ತದೆ. ಅಂದ್ರೆ ಅಲ್ಲಿ ಹಿಂದೆ ಗೋಪಿಕಾ ಸ್ತ್ರೀಯರಿಗೆ ಅವರ ಬಂಧನದಲ್ಲಿದ್ದಾಗ ಅವರನ್ನ ಬಿಡುಗಡೆಗೆ ಆದಾಗ ಎಷ್ಟು ಸಂತೋಷ ಆಗಿತ್ತು, ಅದೇ ರೀತಿ ಈ ಪತ್ನಿಯರಿಗೆ ಕೂಡ ಅಲ್ಲಿ ಸಂತೋಷ ಆಗ್ತದೆ. ನಿನ್ನ ಅವ್ಯಾಜ ಕರುಣೆಯಿಂದಾಗಿ ಎಲ್ಲ ಮಹರ್ಷಿಗಳು, ಗಜೇಂದ್ರನು, ಭಾಗ್ಯದೇವತೆಯಾದ ಸೀತೆ ಮತ್ತು ನಿನ್ನ ತಂದೆ ತಾಯಿಯರು ಸಹ ಬಿಡುಗಡೆಯನ್ನ ಪಡೆದರು. ಯಾವ ರೀತಿ ಎಲ್ಲರಿಗೆ ಭಗವಂತನ ಕರುಣೆಯಿಂದ ಗಜೇಂದ್ರ ಅಂತ ಒಂದು ಸಂದಿಗ್ಧದಲ್ಲಿ ಆ ಕಾಲು ಮೊಸಳೆ ಕಡಿದ ಇದು ಮೊಸಳೆಯಿಂದ ಇದಾದಾಗ ಕಡಿದಾಗ ಎಷ್ಟು ಗಜೇಂದ್ರನಿಗೆ ಬಿಡಿಸ್ಕೊಳ್ಳಿಕ್ಕೆ ಯಾರು ನೆರವಾಗ್ಲಿಲ್ಲ, ಭಗವಂತನೇ ನೆರವಾದಂಥದ್ದು. ಅದೇ ರೀತಿ ಸೀತಾಮಾತೆ ಮತ್ತೆ ವಸುದೇವ ದೇವಕಿಯರನ್ನ ಬಿಡುಗಡೆ ಮಾಡಿಸಿರೋದು ಎಲ್ಲವೂ ಅಂದ್ರೆ ಭಗವಂತನಿಂದಲೇ ಸಾಧ್ಯ ಅದು. ಹಾಗಾಗಿ ನಮಗೂ ಹೀಗೆ ಬಿಡುಗಡೆ ಆಗಿದೆ, ನಾವು ನಿನ್ನ ದಿವ್ಯ ಮಹಿಮೆಯನ್ನು ಸದಾ ಹಾಡುತ್ತಿರುತ್ತೇವೆ ಅಂತ ಹೇಳ್ಕೊಂಡು ಹೇಳ್ತಾನೆ. ಹರೇ ಕೃಷ್ಣ. ಮುಂದೆ ಓದಿದ್ರಾ? ಇಲ್ಲ ಮಾತಾಜಿ, ಶಾರದಾ ಹೆಮ್ಮಾಡಿ ಮಾತಾಜಿ ಓದಿ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಆದುದರಿಂದ ಮೊದಲು ಜರಾಸಂಧನನ್ನು ಕೊಲ್ಲುವುದನ್ನು ಆರಿಸಿಕೊಂಡರೆ ಇತರ ಹಲವಾರು ಸಮಸ್ಯೆಗಳು ತಾವಾಗಿಯೇ ಪರಿಹಾರವಾಗುತ್ತವೆ ಎಂದು ನನಗೆ ಅನ್ನಿಸುತ್ತದೆ. ಹಸ್ತಿನಾಪುರದಲ್ಲಿ ಏರ್ಪಾಟಾಗಿರುವ ರಾಜಸೂಯ ಯಾಗವು ಸೆರೆಯಲ್ಲಿರುವ ರಾಜರುಗಳ ಪುಣ್ಯ ಕಾರ್ಯಗಳಿಂದ ಅಥವಾ ಜರಾಸಂಧನ ಪಾಪ ಕಾರ್ಯಗಳಿಂದ ನಡೆಯುವುದು. ಪ್ರಭು ಜರಾಸಂಧ ಮತ್ತು ಶಿಶುಪಾಲರಂತಹ ರಾಕ್ಷಸ ರಾಜರು ಸೋತು ಸಜ್ಜನರಾದ ಮತ್ತು ಬಂಧನದಲ್ಲಿರುವ ರಾಜರ ಬಿಡುಗಡೆಯಾಗಿ ರಾಜಸೂಯ ಮಹಾಯಾಗವು ನಡೆಯುವುದಕ್ಕಾಗಿಯೇ ನೀನೆ ಮಹಾಯಾಗವನ್ನು ನಡೆಸಲು ಸ್ವತಃ ಹಸ್ತಿನಾಪುರಕ್ಕೆ ಹೋಗಬೇಕೆಂದು ಕಾಣುತ್ತದೆ. ಎಲ್ಲಾ ವಿಷಯಗಳನ್ನು ಪರಿಗಣಿಸಿ ನೀನು ಕೂಡಲೇ ಹಸ್ತಿನಾಪುರಕ್ಕೆ ಹೋಗಬೇಕೆಂದು ನನಗೆ ತೋರುತ್ತದೆ. ಉದ್ಧವನ ಈ ಸಲಹೆಯನ್ನು ಸಭೆಯಲ್ಲಿದ್ದವರೆಲ್ಲ ಮೆಚ್ಚಿಕೊಂಡರು. ಕೃಷ್ಣನು ಹಸ್ತಿನಾಪುರಕ್ಕೆ ಹೋಗುವುದು ಎಲ್ಲಾ ರೀತಿಗಳಲ್ಲಿಯೂ ಒಳ್ಳೆಯದು ಎಂದು ಎಲ್ಲರೂ ಅಭಿಪ್ರಾಯಪಟ್ಟರು. ನಾರದ ಮಹರ್ಷಿಗಳು, ಯದು ವಂಶದ ಹಿರಿಯರು ಮತ್ತು ದೇವೋತ್ತಮ ಪರಮ ಪುರುಷನಾದ ಕೃಷ್ಣನೇ ಉದ್ಧವನ ಮಾತುಗಳನ್ನು ಬೆಂಬಲಿಸಿದರು.
ಕೃಷ್ಣನು ತನ್ನ ತಂದೆ ವಸುದೇವ ಮತ್ತು ತಾತ ಉಗ್ರಸೇನರ ಅನುಮತಿಯನ್ನು ಪಡೆದನು. ಸೇವಕರಾದ ದಾರುಕ ಮತ್ತು ಚೈತ್ರರಿಗೆ ಹಸ್ತಿನಾಪುರಕ್ಕೆ ಪ್ರಯಾಣ ಮಾಡಲು ಏರ್ಪಾಡು ಮಾಡಬೇಕೆಂದು ಅಪ್ಪಣೆ ಮಾಡಿದ. ಎಲ್ಲ ಸಿದ್ಧತೆಯು ಮುಗಿದಾಗ ಕೃಷ್ಣನು ವಿಶೇಷವಾಗಿ ಬಲರಾಮನಿಗೆ ಮತ್ತು ಯದುವಂಶದ ಅರಸನಾದ ಉಗ್ರಸೇನನಿಗೆ ವಿದಾಯ ಹೇಳಿದನು. ತನ್ನ ರಾಣಿಯರನ್ನು ಮತ್ತು ಮಕ್ಕಳನ್ನು ಕಳುಹಿಸಿಕೊಟ್ಟು ಅಗತ್ಯವಾದ ಅವರ ಸಾಮಾನುಗಳನ್ನು ಮೊದಲೇ ಕಳುಹಿಸಿ ಗರುಡ ಧ್ವಜವಿದ್ದ ತನ್ನ ರಥವನ್ನೇರಿದನು. ಮೆರವಣಿಗೆ ಧನ್ಯವಾದಗಳು ಮಾತಾಜಿ. ಹರೇ ಕೃಷ್ಣ. ಧನ್ಯವಾದಗಳು ಮಾತಾಜಿ. ಮಾತಾಜಿ. ಶ್ರುತಿ ಮಾತಾಜಿ ಓದಿ. ಶ್ರುತಿ ಹರೇ ಕೃಷ್ಣ ಮಾತಾಜಿ. ಓದಿ ಮಾತಾಜಿ. ಮೆರವಣಿಗೆಯು ಹೊರಡುವ ಮುನ್ನ ಕೃಷ್ಣನು ವಿಧ ವಿಧವಾದ ಪೂಜಾ ವಸ್ತುಗಳನ್ನು ನಾರದರಿಗೆ ಅರ್ಪಿಸಿ ಅವರನ್ನು ಸುಪ್ರೀತಗೊಳಿಸಿದನು. ನಾರದರಿಗೆ ಕೃಷ್ಣನ ಚರಣ ಕಮಲಗಳಿಗೆ ನಮಸ್ಕಾರ ಮಾಡಬೇಕೆಂಬ ಅಪೇಕ್ಷೆಯಾಯಿತು. ಆದರೆ ಪ್ರಭುವು ಮನುಷ್ಯನ ಪಾತ್ರವನ್ನು ವಹಿಸಿದ್ದುದರಿಂದ ತಮ್ಮ ಮನಸ್ಸಿನಲ್ಲಿಯೇ ಗೌರವವನ್ನು ಅರ್ಪಿಸಿ ಪ್ರಭುವಿನ ದಿವ್ಯ ರೂಪವನ್ನು ತಮ್ಮ ಹೃದಯದಲ್ಲಿ ಸ್ಥಾಪಿಸಿಕೊಂಡು ಸಭಾಗೃಹವನ್ನು ಬಿಟ್ಟು ವಾಯುಮಾರ್ಗದಲ್ಲಿ ಹೊರಟರು. ಸಾಮಾನ್ಯವಾಗಿ ನಾರದ ಋಷಿಗಳು ನೆಲದ ಮೇಲೆ ನಡೆಯುವುದಿಲ್ಲ, ಆಕಾಶ ಮಾರ್ಗದಲ್ಲಿ ಪ್ರಯಾಣ ಮಾಡುತ್ತಾರೆ. ನಾರದರ ನಿರ್ಗಮನದ ನಂತರ ಕೃಷ್ಣನು ಸೆರೆಮನೆಯಲ್ಲಿದ್ದ ರಾಜರು ಕಳುಹಿಸಿದ್ದ ದೂತನೊಡನೆ ಮಾತನಾಡಿದನು. ಅವರು ಆತಂಕ ಪಡಬಾರದೆಂದು ಹೇಳಿದನು. ಬಹುಬೇಗ ಮಗಧ ರಾಜನಾದ ಜರಾಸಂಧನನ್ನು ಕೊಲ್ಲಲು ಏರ್ಪಾಟು ಮಾಡುವುದಾಗಿ ತಿಳಿಸಿದನು. ಅನಂತರ ಅವನು ಸೆರೆಮನೆಯಲ್ಲಿದ್ದ ಎಲ್ಲ ರಾಜರಿಗೂ ದೂತನಿಗೆ ಶುಭಾಶಯವನ್ನು ಹೇಳಿದನು. ಕೃಷ್ಣನಿಂದ ಈ ಆಶ್ವಾಸನೆಯನ್ನು ಪಡೆದು ದೂತನು ಸೆರೆಮನೆಯಲ್ಲಿದ್ದ ರಾಜರ ಬಳಿಗೆ ಹಿಂದಿರುಗಿ ಕೃಷ್ಣನು ಭೇಟಿ ಕೊಡುವೆನೆಂಬ ಸಂತಸದ ಸುದ್ದಿಯನ್ನು ಹೇಳಿದನು. ಎಲ್ಲ ರಾಜರು ಬಹು ಸಂತೋಷಪಟ್ಟರು ಮತ್ತು ಪ್ರಭುವಿನ ಆಗಮನಕ್ಕಾಗಿ ಬಹು ಕಾತರರಾಗಿ ಕಾಯಲು ಪ್ರಾರಂಭಿಸಿದರು. ಧನ್ಯವಾದಗಳು ಮಾತಾಜಿ. ಹರೇ ಕೃಷ್ಣ. ಕೃಷ್ಣ ಮಾತಾಜಿ. ಉಮಾದೇವಿ ವೆಂಕಟೇಶ್ ಮಾತಾಜಿ ಓದಿ. ಉಮಾದೇವಿ ವೆಂಕಟೇಶ್ ಹರೇ ಮಾತಾಜಿ ಕೃಷ್ಣ ಮಾತಾಜಿ. ಓದಿ ಮಾತಾಜಿ. ಹಲವಾರು ರಥಗಳು, ಆನೆಗಳು, ಕುದುರೆಗಳು, ಪದಾತಿಗಳು ಮತ್ತು ಇಂತಹ ಇತರ ರಾಜವೈಭವಗಳೊಡನೆ ಕೃಷ್ಣನ ರಥವ ಮುಂದೆ ಸಾಗಿತು. ಕಹಳೆಗಳು, ನಗಾರಿಗಳು, ಶಂಖಗಳು, ಕೊಂಬುಗಳು ಮೊದಲಾದವುಗಳಿಂದ ಮಂಗಳವಾದ ನಾದವು ಎಲ್ಲಾ ದಿಕ್ಕುಗಳಲ್ಲಿ ತುಂಬಿತು. ಕೃಷ್ಣನ ಆದರ್ಶ ಪತ್ನಿಯಾದ ಮತ್ತು ಶ್ರೀದೇವಿಯಾದ ರುಕ್ಮಿಣೀ ದೇವಿಯು ನಾಯಕತ್ವದಲ್ಲಿ 16,000 ಮಂದಿ ರಾಣಿಯರು ತಮ್ಮ ತಮ್ಮ ಪುತ್ರರೊಡನೆ ಶ್ರೀಕೃಷ್ಣನ ಹಿಂಬಾಲಿಸಿದರು. ಅವರು ಬಹುಬೆಲೆ ಬಾಳುವ ಉಡುಪುಗಳನ್ನು ಧರಿಸಿದ್ದರು. ಅವರ ದೇಹಗಳಿಗೆ ಶ್ರೀಗಂಧವನ್ನು ಲೇಪಿಸಿಕೊಂಡಿದ್ದರು ಮತ್ತು ಪರಿಮಳಯುಕ್ತವಾದ ಹೂಗಳ ಮಾಲೆಗಳನ್ನು ಧರಿಸಿದ್ದರು. ರೇಷ್ಮೆ ಧ್ವಜಗಳು ಮತ್ತು ಜರತಾರಿಯಿಂದ ಸೊಗಸಾಗಿ ಅಲಂಕೃತವಾದ ಪಲ್ಲಕ್ಕಿಗಳಲ್ಲಿ ಕುಳಿತು ಅವರು ತಮ್ಮ ಮಹಾನುಭಾವ ಪತಿ ಕೃಷ್ಣನನ್ನು ಹಿಂಬಾಲಿಸಿದರು. ಪದಾತಿಗಳು ತಮ್ಮ ಕೈಯಲ್ಲಿ ಗುರಾಣಿಗಳನ್ನು, ಕತ್ತಿಗಳನ್ನು, ಬಲ್ಲೆಗಳನ್ನು ಹಿಡಿದು ರಾಣಿಯರಿಗೆ ರಾಜ್ಯಯೋಗ್ಯವಾದ ಅಂಗರಕ್ಷಕ ಪಡೆಯಾದರು. ಮೆರವಣಿಗೆಯ ಹಿಂಭಾಗದಲ್ಲಿ ಇತರ ಎಲ್ಲಾ ಹಿಂಬಾಲಕರು, ಹೆಂಡತಿ, ಮಕ್ಕಳು ಇದ್ದರು. ಅವರನ್ನು ಅನೇಕ ಮಂದಿ ವೈಶ್ಯರು ಅನುಸರಿಸಿದರು. ಎತ್ತುಗಳು, ಎಮ್ಮೆಗಳು, ಹೆಸರು ಕತ್ತೆಗಳು ಇಂತಹ ಎಲ್ಲಾಯ್ತು ಮಾತಾಜಿ. ಇಂತಹ ನೋಡಿ ಇಲ್ಲಿ ಮಾತಾಜಿ. ಕತ್ತೆಗಳು, ಇಂತಹ ಹೊರೆ ಹೊರುವ ಪ್ರಾಣಿಗಳು, ಶಿಬಿರಗಳ ವಸ್ತುಗಳನ್ನು, ಹಾಸಿಗೆಗಳನ್ನು, ಜಮಖಾನಿಗಳನ್ನು ಹೊತ್ತು ನಡೆದವು. ಅವರನ್ನು ಅನುಸರಿಸಿ ಒಂಟೆಗಳು, ಬೆನ್ನಿನ ಮೇಲೆ ಪಲ್ಲಕ್ಕಿಗಳಲ್ಲಿ ಸ್ತ್ರೀಯರು ಹೋದರು. ಈ ವಿಶಾಲ ದೃಶ್ಯದ ಮೆರವಣಿಗೆಯೊಂದಿಗೆ ಜನರು ಗಟ್ಟಿ ಕೂಗುಗಳು, ವಿವಿಧ ಬಣ್ಣಗಳ ಧ್ವಜಗಳು, ಕೊಡೆಗಳು, ಚಾಮರಗಳು ಮತ್ತು ಬಗೆಬಗೆಯ ಆಯುಧಗಳು, ಉಡುಪುಗಳು, ಒಡವೆಗಳು, ಕಿರೀಟಗಳು ಮತ್ತು ಶಸ್ತ್ರಗಳು ಕಾಣುತ್ತಿದ್ದವು. ಸೂರ್ಯನ ಪ್ರಕಾಶವು ಪ್ರತಿಫಲಿಸಿದಾಗ ಮೆರವಣಿಗೆಯು ಎತ್ತರದ ಅಲೆಗಳು ಮತ್ತು ತಿಮಿಂಗಲಗಳಿಂದ ಕೂಡಿದ ಸಮುದ್ರದಂತೆ ಕಾಣುತ್ತಿತ್ತು. ಧನ್ಯವಾದಗಳು ಮಾತಾಜಿ. ಧನ್ಯವಾದಗಳು ಮಾತಾಜಿ. ಧನ್ಯವಾದಗಳು. ಉಷಾ ಭಟ್ ಮಾತಾಜಿ ಓದಿ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಈ ರೀತಿಯಲ್ಲಿ ಕೃಷ್ಣನ ಪರಿವಾರದ ಮೆರವಣಿಗೆಯು ಹಸ್ತಿನಾಪುರ, ಹೊಸದೆಹಲಿ ದತ್ತ ಸಾಗಿ ಅನರ್ಥ, ಗುಜರಾತ್ ಪ್ರಾಂತ್ಯ, ಆನರ್ಥ,
ಗುಜರಾತ್ ಪ್ರಾಂತ್ಯ, ಸೌವೀರ ಸೂರತ್, ರಾಜಸ್ಥಾನದ ವಿಶಾಲ ಮರುಭೂಮಿಗಳು ಮತ್ತು ಕುರುಕ್ಷೇತ್ರದ ಮೂಲಕ ಹಾದು ಹೋಯಿತು. ಈ ರಾಜ್ಯಗಳ ನಡುವೆ ಅನೇಕ ಪರ್ವತಗಳು, ನದಿಗಳು, ಪಟ್ಟಣಗಳು, ಹಳ್ಳಿಗಳು, ಹುಲ್ಲುಗಾವಲುಗಳು ಮತ್ತು ಗಣಿಗಳು ಇದ್ದವು. ಮುಂದೆ ಸಾಗುತ್ತಾ ಮೆರವಣಿಗೆಯು ಈ ಎಲ್ಲ ಸ್ಥಳಗಳನ್ನು ಕೇಳಿಸ್ತಿದ್ಯಾ ಮಾತಾಜಿ? ಹೌದು ಮಾತಾಜಿ. ಕೇಳಿಸ್ತಾ ಇದೆ ಮಾತಾಜಿ. ಓಕೆ, ಥ್ಯಾಂಕ್ ಯು. ಹಾದು ಹೋಯಿತು. ಹಸ್ತಿನಾಪುರಕ್ಕೆ ಹೋಗುತ್ತಾ ಪ್ರಭುವು ದೃಷ್ಟತಿ ಮತ್ತು ಸರಸ್ವತಿ ಎನ್ನುವ 2 ದೊಡ್ಡ ನದಿಗಳನ್ನು ದಾಟಿದನು. ಅನಂತರ ಪಾಂಚಾಲ ಮತ್ತು ಮತ್ಸ್ಯ ರಾಜ್ಯಗಳನ್ನು ದಾಟಿದನು. ಈ ರೀತಿಯಲ್ಲಿ ಸಾಗಿ ಕಡೆಗೆ ಅವನು ಇಂದ್ರಪ್ರಸ್ಥವನ್ನು ತಲುಪಿದನು. ದೇವೋತ್ತಮ ಪರಮ ಪುರುಷನಾದ ಕೃಷ್ಣನ ಸಂದರ್ಶನವು ಸಾಮಾನ್ಯ ಸಂಗತಿಯಲ್ಲ. ಆದುದರಿಂದ ಕೃಷ್ಣನು ಆಗಲೇ ತನ್ನ ರಾಜಧಾನಿಯಾದ ಹಸ್ತಿನಾಪುರವನ್ನು ತಲುಪಿದ್ದಾನೆ ಎನ್ನುವ ಸುದ್ದಿಯನ್ನು ಕೇಳಿದಾಗ ಯುಧಿಷ್ಠಿರನಿಗೆ ರೋಮಾಂಚನವಾಯಿತು. ಅವನು ಪ್ರಭುವನ್ನು ಉಚಿತ ರೀತಿಯಲ್ಲಿ ಸ್ವಾಗತಿಸಲು ಕೂಡಲೇ ನಗರದಿಂದ ಹೊರಕ್ಕೆ ಬಂದನು. ವಿಧ ವಿಧವಾದ ಸಂಗೀತ ವಾದ್ಯಗಳ ಮತ್ತು ಹಾಡುಗಳ ಮಧುರ ನಾದವಾಗಬೇಕೆಂದು ಅಪ್ಪಣೆ ಮಾಡಿದನು. ನಗರದ ಬ್ರಾಹ್ಮಣ ವಿದ್ವಾಂಸರು ವೇದಗಳ ಶ್ಲೋಕಗಳನ್ನು ಗಟ್ಟಿಯಾಗಿ ಸಂಕೀರ್ತನೆ ಮಾಡುತ್ತಿದ್ದರು. ಕೃಷ್ಣನಿಗೆ ಋಷಿಕೇಶ ಎಂದರೆ ಇಂದ್ರಿಯಗಳ ಒಡೆಯ ಎಂದು ಹೆಸರು. ಇಂದ್ರಿಯಗಳು ಜೀವಪ್ರಜ್ಞೆಯನ್ನು ಸಂಧಿಸುವ ರೀತಿಯಲ್ಲಿ ಯುಧಿಷ್ಠಿರನು ಅವನನ್ನು ಬರಮಾಡಿಕೊಳ್ಳಲು ಮುಂದಕ್ಕೆ ಹೋದನು. ಯುಧಿಷ್ಠಿರನು ಕೃಷ್ಣನ ಸೋದರತ್ತೆಯ ಮಗ. ಅವನಿಗೆ ಪ್ರಭುವಿನಲ್ಲಿ ಅಪಾರ ಪ್ರೀತಿ. ಪ್ರಭುವನ್ನು ಕಂಡಾಗ ಅವನ ಹೃದಯವು ಪ್ರೀತ್ಯಾದರಗಳಿಂದ ತುಂಬಿ ಬಂದಿತು. ಅವನು ಪ್ರಭುವನ್ನು ಬಹು ದಿನಗಳಿಂದ ಕಂಡಿರಲಿಲ್ಲ. ಆದುದರಿಂದ ಅವನನ್ನು ತನ್ನ ಮುಂದೆ ಕಾಣುವುದು ದೊಡ್ಡ ಭಾಗ್ಯ ಎಂದು ಭಾವಿಸಿದನು. ಯುಧಿಷ್ಠಿರನು ಕೃಷ್ಣನನ್ನು ಬಹು ಪ್ರೀತಿಯಿಂದ ಮತ್ತೆ ಮತ್ತೆ ಆಲಿಂಗಿಸಿದನು. ಧನ್ಯವಾದಗಳು ಮಾತಾಜಿ. ಧನ್ಯವಾದಗಳು. ಸ್ವಯಂ ಪ್ರಭಾ ಮಾತಾಜಿ ಓದಿ. ಸ್ವಯಂ ಪ್ರಭಾ ಮಾತಾಜಿ. ಉತ್ತಮ ಪದ್ಮದೇವಿ ಮಾತಾಜಿ ಓದಿ. ಹರೇ ಕೃಷ್ಣ. ಕೃಷ್ಣನ ಶಾಶ್ವತ ರೂಪವು ಸಿರಿದೇವಿಯ ನಿರಂತರ ಆವಾಸ. ಯುಧಿಷ್ಠಿರ ಮಹಾರಾಜನು ಅವನನ್ನು ಆಲಂಗಿಸಿಕೊಳ್ಳುತ್ತಲೇ ಐಹಿಕ ಅಸ್ತಿತ್ವದ ಎಲ್ಲಾ ಕಶ್ಮಲದ ಸೋಂಕಿನಿಂದ ಬಿಡುಗಡೆಯಾದನು. ಅವನಿಗೆ ದಿವ್ಯಾನಂದವಾಯಿತು. ಅವನು ಸುಖದ ಸಮುದ್ರದಲ್ಲಿ ಮಿಂದಂತಾಯಿತು. ಅವನ ಕಣ್ಣುಗಳಲ್ಲಿ ನೀರು ತುಂಬಿತು. ಹರ್ಷೋನ್ಮಾದದಿಂದ ಅವನ ದೇಹವು ಕಂಪಿಸಿತು. ತಾನು ಐಹಿಕ ಜಗತ್ತಿನಲ್ಲಿರುವುದನ್ನೇ ಮರೆತನು. ಇದರ ನಂತರ ಪಾಂಡವರಲ್ಲಿ ಎರಡನೇವನಾದ ಭೀಮಸೇನನು ನಸುನಗುತ್ತಾ ಕೃಷ್ಣನು ತನ್ನ ನಂಟನೆಂದು ಭಾವಿಸುತ್ತಾ ಕೃಷ್ಣನನ್ನು ಆಲಂಗಿಸಿದನು. ಅವನಿಗೆ ತಡೆಯಲಾರದ ಹರ್ಷವಾಯಿತು. ಅವನಿಗೆ ಎಷ್ಟು ಹರ್ಷಾತಿಶಯವಾಯಿತೆಂದರೆ ಸ್ವಲ್ಪ ಕಾಲ ಅವನು ತನ್ನ ಐಹಿಕ ಇರುವನ್ನೇ ಮರೆತು ಬಿಟ್ಟನು. ಅನಂತರ ಶ್ರೀಕೃಷ್ಣನೇ ಇತರ 3 ಪಾಂಡವರಾದ ಅರ್ಜುನ, ನಕುಲ ಮತ್ತು ಸಹದೇವರನ್ನು ಆಲಂಗಿಸಿದನು. 3 ಸಹೋದರರ ಕಣ್ಣುಗಳಿಂದ ಕಂಬನಿಯ ಪ್ರವಾಹವೇ ಹರಿಯಿತು. ಅರ್ಜುನನು ಕೃಷ್ಣನು ಆಪ್ತ ಗೆಳೆಯರಾಗಿದ್ದರಿಂದ ಅರ್ಜುನನು ಕೃಷ್ಣನನ್ನು ಮತ್ತೆ ಮತ್ತೆ ಆಲಂಗಿಸಿದನು. ಕಿರಿಯ 2 ಪಾಂಡವ ಸಹೋದರರು ಕೃಷ್ಣನು ಅವರನ್ನು ಆಲಂಗಿಸಿದ ನಂತರ ಅವನ ಪಾದಗಳನ್ನು ಸ್ಪರ್ಶಿಸಿ ಗೌರವಗಳನ್ನು ಅರ್ಪಿಸಿದರು. ಅನಂತರ ಕೃಷ್ಣನು ಅಲ್ಲಿದ್ದ ಬ್ರಾಹ್ಮಣರಿಗೂ, ಭೀಷ್ಮ, ದ್ರೋಣ ಮತ್ತು ಧೃತರಾಷ್ಟ್ರರಂತೆ ಕುರುವಂಶದ ಹಿರಿಯರಿಗೂ ಪ್ರಣಾಮಗಳನ್ನು ಸಲ್ಲಿಸಿದನು. ಕುರು, ಸುಂಜಯ ಮತ್ತು ಕೇಕಯ ರಾಜ್ಯಗಳಂತಹ ಹಲವಾರು ರಾಜ್ಯಗಳ ಅರಸರು ಅಲ್ಲಿದ್ದರು. ಕೃಷ್ಣನು ಅವರನ್ನು ಮನ್ನಿಸಿದನು. ಅವರು ಪರಸ್ಪರ ಗೌರವ ಸಲ್ಲಿಸಿದರು. ಬ್ರಾಹ್ಮಣರೊಡನೆ ಸೂತರು, ಮಾಗಧರು ಮತ್ತು ವಂದಿನರಂತಹ ಸ್ತುತಿಪಾಠಕರು ಪ್ರಭುವಿಗೆ ಪ್ರಾರ್ಥನೆಯನ್ನು ಸಲ್ಲಿಸಲು ಪ್ರಾರಂಭಿಸಿದರು. ಗಂಧರ್ವರು ಮತ್ತು ವಿದೂಷಕರಂತಹ ಕಲಾವಿದರು, ಸಂಗೀತಗಾರರು ತಮ್ಮ ಮೃದಂಗಗಳು, ಶಂಖಗಳು, ನಗಾರಿಗಳು, ವೀಣೆಗಳು, ಕಹಳೆಗಳು ಮುಂತಾದ ಸಂಗೀತ ವಾದ್ಯಗಳನ್ನು ನುಡಿಸಿದರು. ಪ್ರಭುವನ್ನು ಸಂತೋಷಗೊಳಿಸುವುದಕ್ಕಾಗಿ ತಮ್ಮ ನೃತ್ಯಗಳನ್ನು ಪ್ರದರ್ಶಿಸಿದರು. ಹೀಗೆ ಸರ್ವಕೀರ್ತಿ ಶಾಲಿಯಾದ ಮತ್ತು ದೇವೋತ್ತಮ ಪರಮಪುರುಷನಾದ ಕೃಷ್ಣನು ಹಸ್ತಿನಾಪುರದ ಮಹಾನ್ ನಗರವನ್ನು ಪ್ರವೇಶಿಸಿದನು. ಆ ನಗರವು ಎಲ್ಲಾ ರೀತಿಗಳಲ್ಲಿ ಶ್ರೀಮಂತವಾಗಿತ್ತು. ಪ್ರಭುವು ನಗರವನ್ನು ಪ್ರವೇಶಿಸುತ್ತಿದ್ದಾಗ ಎಲ್ಲರೂ ಅವನ ಮಹಿಮೆಗಳನ್ನು ಕುರಿತು ತಮ್ಮಲ್ಲಿಯೇ ಮಾತನಾಡಿಕೊಳ್ಳುತ್ತಾ ಅವನ ದಿವ್ಯ ನಾಮ, ಗುಣ, ರೂಪ ಮೊದಲಾದವುಗಳನ್ನು ಹೊಗಳಿದರು. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಎಕ್ಸ್ಪ್ಲೇನ್ ಮಾಡಿ 20 minutes ಮಾತಾಜಿ. ಓಕೆ ಮಾತಾಜಿ. ಹರೇ ಕೃಷ್ಣ. ತುಂಬಾ ಒಳ್ಳೆ ಅಧ್ಯಾಯ ಇದು ಅಲ್ವಾ? ಎಷ್ಟು ನಮ್ಗೆ ಕೃಷ್ಣನ ಬಗ್ಗೆ ಎಷ್ಟು ಎಲ್ಲ ಒಂದೊಂದು ಚಾಪ್ಟರ್ ಕೂಡ ತುಂಬಾ ಚೆನ್ನಾಗಿದೆ ಅನಿಸುತ್ತೆ. ಆದ್ದರಿಂದ ಇಲ್ಲಿ
ಮೊದಲು ಜರಾಸಂಧನನ್ನ ಕೊಲ್ಲುವುದು ಆರಿಸಿಕೊಂಡರೆ ಅಂತ ಹೇಳಿದ್ರೆ ಈ ಒಂದು ಉದ್ಧವ ಏನಿದೆ ಅವನು ಬೃಹಸ್ಪತಿ, ಅವನ ಗುರುಗಳಾದ ಬೃಹಸ್ಪತಿಯಿಂದ ಆ ಜ್ಯೋತಿರಾಗ ಅಂತ ಹೇಳ್ಕೊಂಡು ವಿದ್ಯೆಯನ್ನ ಕಲಿತಿದ್ದಂತೆ ಅಂತ ಹೇಳಿದ್ರೆ ಆ ಜ್ಯೋತಿಷ್ ಶಾಸ್ತ್ರ ಗ್ರಂಥಗಳ ಅಧ್ಯಯನದ ತರ ಅದು ಅಂತೇಳಿ ಇಲ್ಲಿ ವಿಶ್ವನಾಥ್ ಚಕ್ರವರ್ತಿ ಠಾಕೂರ್ ಹೇಳ್ತಾರೆ. ಅಂತ ಹೇಳಿದ್ರೆ ಅವನಿಗೆ ಮುಂದೆ ಏನಾಗ್ತದೆ ಅಂತ ಹೇಳ್ಕೊಂಡು ಊಹಿಸ್ಲಿಕ್ಕೆ ಆಗ್ತಾ ಇತ್ತು. ಆ ಒಂದು ವಿದ್ಯೆ ಕೂಡ ಅವನು ಕಲ್ತ್ಕೊಂಡಿದ್ದ ಅಂತೇಳಿ ಆ ರೀತಿ ಉದ್ಧವನ ಸಲಹೆ ಇರ್ತದೆ ಇಲ್ಲಿ. ಅಲ್ಲಿ ಸಮಸ್ಯೆಗಳು ಅಂದ್ರೆ ಜರಾಸಂಧನನ್ನು ಕೊಲ್ಲುವುದರಿಂದ ಆರಿಸಿಕೊಂಡರೆ ಇತರ ಹಲವಾರು ಸಮಸ್ಯೆಗಳು ತಾನಾಗಿ ಪರಿಹಾರ ಆಗ್ತದೆ ಎಂದು ನನಗೆ ಅನಿಸ್ತದೆ. ಹಸ್ತಿನಾಪುರದಲ್ಲಿ ಏರ್ಪಟ್ಟಾಗಿರುವ ರಾಜಸೂಯ ಯಾಗ ಸೆರೆಯಲ್ಲಿರುವ ರಾಜರುಗಳ ಪುಣ್ಯ ಕಾರ್ಯಗಳಿಂದ ಅಥವಾ ಜರಾಸಂಧನ ಪಾಪ ಕಾರ್ಯಗಳಿಂದ ನಡೆಯುವುದು ಅಂತ ಹೇಳಿದ್ರೆ ಅವನ ಒಂದು ಹತ್ಯೆಯಿಂದ ಅಲ್ಲಿ ಅವರು ಕೂಡ ಬಿಡುಗಡೆ ಆಗ್ತಾರೆ ಅಂತಕೊಂಡು ಹೇಳ್ತಾನೆ. ಮತ್ತೆ ಪ್ರಭು ಜರಾಸಂಧ ಮತ್ತು ಶಿಶುಪಾಲರಂತಹ ರಾಕ್ಷಸ ರಾಜರು ಸೋತು ಸಜ್ಜನರಾದ ಮತ್ತು ಬಂಧನದಲ್ಲಿರುವ ರಾಜರ ಬಿಡುಗಡೆಯಾಗಿ ರಾಜಸೂಯ ಮಹಾಯಾಗವು ನಡೆಯುವುದಕ್ಕಾಗಿಯೇ ನೀನೇ ಮಹಾಯಾಗವನ್ನು ನಡೆಸಲು ಸ್ವತಃ ಹಸ್ತಿನಾಪುರಕ್ಕೆ ಹೋಗಬೇಕೆಂದು ಕಾಣುತ್ತದೆ. ಎಲ್ಲ ವಿಷಯಗಳನ್ನು ಪರಿಗಣಿಸಿ ನೀನು ಕೂಡಲೇ ಹಸ್ತಿನಾಪುರಕ್ಕೆ ಹೋಗಬೇಕೆಂದು ನನಗೆ ತೋರ್ತದೆ ಅಂತ ಹೇಳ್ಕೊಂಡು ಹೇಳ್ತಾನೆ ಉದ್ಧವ. ಆಮೇಲೆ ಉದ್ಧವನ ಈ ಸಲಹೆಯನ್ನ ಅಲ್ಲಿ ಸಭೆಯಲ್ಲಿದ್ದವರೆಲ್ಲರೂ ಮೆಚ್ಚಿಕೊಳ್ತಾರೆ ಅಂತ ಹೇಳಿದ್ರೆ ಅವರಿಗೆ ಕೂಡ ಮೊದಲು ಜರಾಸಂಧನ ಹತ್ಯೆ ಆಗ್ಬೇಕು ಅಂತಾನೆ ಇರುವಂತದ್ದು. ಹಾಗಾಗಿ ಮೊದಲಿಗೆ ನೀನು ಹಸ್ತಿನಾಪುರಕ್ಕೆ ಹೋಗಿ ಆಮೇಲೆ ಅಲ್ಲಿ ಜರಾಸಂಧನ ಒಂದು ಇದರಲ್ಲಿ ಭೀಮನನ್ನು ಮುಂದಿಟ್ಕೊಂಡು ಆ ಒಂದು ಕಾರ್ಯವನ್ನು ಕೂಡ ನಡೆಸಬೇಕು ಅಂತ ಹೇಳ್ಕೊಂಡು ಉದ್ಧವನ ಸಲಹೆ ಆಗಿರುತ್ತೆ. ಕೃಷ್ಣನು ಹಸ್ತಿನಾಪುರಕ್ಕೆ ಹೋಗುವುದು ಎಲ್ಲ ರೀತಿಗಳಲ್ಲಿಯೂ ಒಳ್ಳೆಯದು ಅಂತ ಎಲ್ಲರೂ ಅಭಿಪ್ರಾಯ ಪಡ್ತಾರೆ ಆ ಸಭೆಯಲ್ಲಿ ಕೂಡ. ನಾರದ ಮಹರ್ಷಿಗಳು, ಯದುವಂಶದ ಹಿರಿಯರು ಮತ್ತು ದೇವೋತ್ತಮ ಪರಮ ಪುರುಷನಾದ ಕೃಷ್ಣನೇ ಉದ್ಧವನ ಮಾತುಗಳನ್ನ ಬೆಂಬಲಿಸಿದರು ಅಂತೇಳಿ ಅವರೆಲ್ಲರಿಗೂ ಕೂಡ ಈ ಮಾತಿಗೆ ಬೆಂಬಲ ಕೊಡ್ತಾರೆ. ಕೃಷ್ಣನು ತನ್ನ ತಂದೆ ವಸುದೇವ ಮತ್ತು ತಾತ ಉಗ್ರಸೇನರ ಅನುಮತಿಯನ್ನು ಕೂಡ ಪಡಿತಾನೆ. ಆಮೇಲೆ ತನ್ನ ಸೇವಕರಾದ ದಾರುಕ ಮತ್ತು ಚೈತ್ರರಿಗೆ ಹಸ್ತಿನಾಪುರಕ್ಕೆ ಪ್ರಯಾಣ, ದಾರುಕ ಕೃಷ್ಣನ ಸಾರಥಿ, ಅವನಿಗೆ ಹೇಳ್ತಾರೆ ಇಬ್ರಿಗೆ ಕೂಡ ಹಸ್ತಿನಾಪುರಕ್ಕೆ ಪ್ರಯಾಣ ಮಾಡ್ಲಿಕ್ಕೆ ಏರ್ಪಾಡು ಮಾಡ್ಬೇಕು ಅಂತ ಅಪ್ಪಣೆ ಕೊಡ್ತಾರೆ. ಎಲ್ಲ ಸಿದ್ಧತೆಯು ಮುಗಿದಾಕ್ಷಣ ಕೃಷ್ಣ ವಿಶೇಷವಾಗಿ ಬಲರಾಮನಿಗೆ ಮತ್ತು ಯದುವಂಶದ ಅರಸರಾದ ಉಗ್ರಸೇನನಿಗೆ ವಿದಾಯ ಹೇಳ್ತಾರೆ. ತನ್ನ ರಾಣಿಯರನ್ನ ಮತ್ತು ಮಕ್ಕಳನ್ನ ಕಳಿಸಿಕೊಟ್ಟು ಅಗತ್ಯವಾದ ಅವನ ಸಾಮಾನುಗಳನ್ನು ಮೊದಲೇ ಕಳುಹಿಸಿ ಗರುಡಧ್ವಜನಿಗೆ ತನ್ನ ರಥವನ್ನ ಏರ್ತಾನೆ. ಅಂದ್ರೆ ರಾಣಿಯರು ಕೂಡ ಹೊರಡ್ತಾರೆ, ಅವನ ಜೊತೆಗೆ ಮಕ್ಕಳು ಅವರನ್ನೆಲ್ಲ ಮುಂಚೆನೆ ಕಳಿಸ್ಕೊಡ್ತಾನೆ. ಆಮೇಲೆ ತಾನು ಕೂಡ ಆ ಗರುಡ ಧ್ವಜ ಇದ್ದ ಒಂದು ರಥವನ್ನ ಅವನು ಕೂಡ ಏರ್ತಾನೆ ಕೃಷ್ಣ ಅಂತೇಳಿ. ಹಾಗೆ ಮೆರವಣಿಗೆಯು ಹೊರಡುವ ಮುನ್ನ ಕೃಷ್ಣನ ವಿಧ ವಿಧವಾದ ಪೂಜಾ ವಸ್ತುಗಳನ್ನ ನಾರದರಿಗೆ ಅರ್ಪಿಸಿ ಅಂತ ಹೇಳಿದ್ರೆ ಅವನು ಯಾವ ರೀತಿ ಗೌರವದಿಂದ ಅವರನ್ನ ಸ್ವಾಗತಿಸ್ತಾನೆ ಅದೇ ರೀತಿ ಬೀಳ್ಕೊಡುವಾಗ ಕೂಡ ಅಷ್ಟೇ ಅವರಿಗೆ ಗೌರವವಾಗಿ ನೋಡ್ಕೊಳ್ತಾನೆ. ಅಂದ್ರೆ ನಾವು ಕೂಡ ನೋಡ್ಬೋದು, ಯಾರಾದ್ರೂ ಗೆಸ್ಟ್ ಬಂದಾಗ ನಾವು ಅವರಿಗೆ ಕೂಡ ಒಂದು ಸನ್ಮಾನ ಮಾಡಿ ನಾವು ಕಳಿಸ್ತೇವೆ. ಅದೇ ರೀತಿ ಭಗವಂತ ಇಲ್ಲಿ ನಾರದರಿಗೆ ಅರ್ಪಿಸ್ತಾರೆ ವಿಧ ವಿಧವಾದ ಪೂಜಾ ವಸ್ತುಗಳನ್ನ, ಮತ್ತೆ ಅವರನ್ನ ಸುಪ್ರೀತಗೊಳಿಸ್ತಾನೆ. ನಾರದರಿಗೆ ಕೃಷ್ಣನ ಚರಣ ಕಮಲಗಳಿಗೆ ನಮಸ್ಕಾರ ಮಾಡಬೇಕೆಂಬ ಅಪೇಕ್ಷೆ ಆಗ್ತದೆ. ಆದರೆ ಪ್ರಭು ಮನುಷ್ಯನ ಪಾತ್ರವನ್ನು ವಹಿಸುವುದರಿಂದ ತನ್ನ ಮನಸ್ಸಿನಲ್ಲಿಯೇ ಗೌರವವನ್ನ ಅರ್ಪಿಸಿ ಪ್ರಭುವಿನ ದಿವ್ಯ ರೂಪವನ್ನ ತನ್ನ ಹೃದಯದಲ್ಲಿ ಸ್ಥಾಪಿಸಿಕೊಂಡು ಸಭಾಗೃಹವನ್ನು ಬಿಟ್ಟು ವಾಯು ಮಾರ್ಗದಲ್ಲಿ ಹೊರಟರು. ಆ ರೀತಿ ಆ ಒಂದು ಬೀಳ್ಕೊಟ್ಟು ಹೋಗ್ತಾರೆ ಅಂತ ಹೇಳಿದ್ರೆ ಅವರು ಹೀಗೆ ನಮ್ಮ ಹಾಗೆ ಇದರಲ್ಲಿ ಅಲ್ಲ ಹೋಗುವಂತದ್ದು, ರಥದಲ್ಲಿ ಎಲ್ಲ ಅಲ್ಲ, ಅವರು ವಾಯು ಮಾರ್ಗದಲ್ಲಿ ಸಂಚಾರ ಮಾಡುವಂದ್ರೆ ತ್ರಿಲೋಕ ಸಂಚಾರಿ ಆ ರೀತಿ ಇರುವಾಗ ವಾಯು ಮಾರ್ಗದಲ್ಲಿ ಅವರು ಹೊರಡ್ತಾರಂತೆ. ಸಾಮಾನ್ಯವಾಗಿ ನಾರದ ಋಷಿಗಳು ನೆಲದ ಮೇಲೆ ನಡೆಯುವುದಿಲ್ಲ, ಆಕಾಶ ಮಾರ್ಗದಲ್ಲಿ ಪ್ರಯಾಣ ಮಾಡುತ್ತಾರೆ. ನಾರದರ ನಿರ್ಗಮನದ ನಂತರ ಕೃಷ್ಣನು ಸೆರೆಮನೆಯಲ್ಲಿದ್ದ ರಾಜರು ಕಳಿಸಿದ ದೂತನೊಡನೆ ಮಾತನಾಡ್ತಾನೆ ಅಂತ ಹೇಳಿದ್ರೆ ಅಲ್ಲಿ ದೂತರಿಗೆ ಹೇಳ್ತಾನೆ, ನೀವ್ಯಾರು ಯೋಚನೆ ಮಾಡಬೇಡಿ, ನಾವು ಈಗ ಹಸ್ತಿನಾಪುರಕ್ಕೆ ಹೋಗಿ ಮತ್ತೆ ಅಲ್ಲಿ ನಾವು ಅವರನ್ನ ಆ ರಾಜರುಗಳನ್ನ ಜರಾಸಂಧನನ್ನ ಕೊಂದು ಅವರನ್ನ ಕೂಡ ನಾವು ಸೆರೆಮನೆಯಿಂದ ನಾವು ಬಿಡಿಸುವ ಯೋಜನೆ ಮಾಡ್ತೇವೆ ನಾವು ಅಂತೇಳಿ ನೀವೆಲ್ಲ ಆತಂಕ ಪಡಬಾರ್ದು, ಬಹುಬೇಗ ನಾವು ಮಗಧ ರಾಜನಾದ ಜರಾಸಂಧನನ್ನ ಕೊಲ್ಲಲು ಏರ್ಪಾಡು ಮಾಡ್ತೇವೆ ಅಂತ ತಿಳಿಸ್ತಾನೆ. ಆನಂತರ ಅವನು ಸೆರೆಮನೆಯಲ್ಲಿದ್ದ ಎಲ್ಲ ರಾಜರಿಗೂ ದೂತನಿಗೂ ಶುಭಾಶಯವನ್ನ ಹೇಳ್ತಾನೆ. ಅಂದ್ರೆ ಮುಂದೆ ಅವರಿಗೆ ಒಳ್ಳೇದೇ ಆಗ್ತದೆ, ಶುಭವನ್ನೇ ಅವ್ರು ನೋಡ್ಬೋದು, ಎದುರು ನೋಡ್ಬೋದು ಅಂತ ಹೇಳ್ಕೊಂಡು ಶುಭಾಶಯವನ್ನ ಕೂಡ ಹೇಳ್ತಾರೆ. ಹಾಗೆ ಕೃಷ್ಣನಿಂದ ಈ ಆಶ್ವಾಸನೆಯನ್ನ ಪಡೆದ ಆ ದೂತ ಸೆರೆಮನೆಯಲ್ಲಿದ್ದ ರಾಜರ ಬಳಿಗೆ ಹೋಗಿ ಕೃಷ್ಣನನ್ನ ಭೇಟಿ ಮಾಡಿದ್ದು, ಆಮೇಲೆ ಮತ್ತೆ ಈ ರೀತಿ ಎಲ್ಲ ಮುಂದೆ ಆಗ್ಲಿಕ್ಕೆ ಹೋಗ್ತಾ ಇದೆ ಅಂತ ಹೇಳ್ಕೊಡ್ತಾನೆ. ನಮ್ಗೆ ಕೃಷ್ಣ ನಮ್ಮನ್ನ ಭೇಟಿ ಮಾಡ್ತಾನೆ ಅಂತ ಹೇಳಿ ಸಂತಸದ ಸುದ್ದಿಯನ್ನ ಹೇಳ್ತಾನೆ. ಎಲ್ಲ ರಾಜರು ಕೂಡ ತುಂಬಾ ಸಂತೋಷ ಪಡ್ತಾರೆ. ಹಾಗೇನೆ ಭಗವಂತನ ಶ್ರೀಕೃಷ್ಣನ ಆಗಮನಕ್ಕಾಗಿ ಬಹು ಕಾತರವಾಗಿ ಅವರು ಕಾಯ್ಲಿಕ್ಕೆ ಪ್ರಾರಂಭಿಸ್ತಾರೆ ಅಲ್ಲಿ.
ಆಮೇಲೆ ಇಲ್ಲಿ ಹಲವಾರು ರಥಗಳು, ಯಾವ ರೀತಿ ಹಸ್ತಿನಾಪುರಕ್ಕೆ ಹೋಗ್ಬೇಕಾದ್ರೆ ಕೃಷ್ಣ ಹಲವಾರು ರಥಗಳು, ಆನೆಗಳು, ಕುದುರೆಗಳು, ಪದಾತಿಗಳು ಮತ್ತು ಇಂತಹ ಇತರ ರಾಜ ವೈಭವಗಳೊಡನೆ ಕೃಷ್ಣನ ರಥ ಮುಂದೆ ಸಾಗ್ತದೆ. ಕಹಳೆಗಳು, ನಗಾರಿ, ಶಂಖ, ಕೊಂಬು ಮೊದಲಾದವು ಮಂಗಳನಾದವು ಎಲ್ಲಾ ದಿಕ್ಕುಗಳಲ್ಲಿ ಕೂಡ ತುಂಬುತ್ತದೆ. ಕೃಷ್ಣನ ಆದರ್ಶ ಪತ್ನಿಯಾದ ಮತ್ತು ಸಿರಿದೇವಿಯಾದ ರುಕ್ಮಿಣಿ ದೇವಿಯ ನಾಯಕತ್ವದಲ್ಲಿ 16,000 ಮಂದಿ ರಾಣಿಯರು ತಮ್ಮ ತಮ್ಮ ಪುತ್ರರೊಡನೆ ಶ್ರೀಕೃಷ್ಣನನ್ನ ಹಿಂಬಾಲಿಸ್ತಾರೆ. ಅವರು ಬಹುಬೆಲೆ ಬಾಳುವ ಉಡುಪುಗಳನ್ನ ಧರಿಸಿರ್ತಾರೆ. ರಾಣಿಯರಲ್ವಾ ಅವರು. ಕೃಷ್ಣ ಎಂತೆಂಥದ್ದು ವಜ್ರಖಚಿತವಾದ ಅರಮನೆಯನ್ನೇ ಕಟ್ಟಿಕೊಡ್ತಾನೆ. ಮತ್ತೆ ಅವರ ಉಡುಪುಗಳನ್ನ ಕೇಳ್ಬೇಕಾ? ಅವರು ದೇಹಗಳಿಗೆ ಶ್ರೀಗಂಧವನ್ನ ಲೇಪಿಸಿಕೊಂಡಿದ್ದರು ಮತ್ತು ಪರಿಮಳಯುಕ್ತವಾದ ಹೂಗಳ ಮಾಲೆಗಳನ್ನು ಧರಿಸಿದ್ದರು. ರೇಷ್ಮೆ ಧ್ವಜಗಳು ಮತ್ತು ಜರತಾರಿಯಿಂದ ಸೊಗಸಾಗಿ ಅಲಂಕೃತವಾದ ಪಲ್ಲಕ್ಕಿಗಳಲ್ಲಿ ಕುಳಿತು ಅವರು ತಮ್ಮ ಮಹಾನುಭಾವ ಪತಿ ಕೃಷ್ಣನನ್ನ ಹಿಂಬಾಲಿಸ್ತಾರೆ. ಹಾಗೆ ಪದಾತಿಗಳು ಅಂದ್ರೆ ಹೇಗಿರ್ಬೋದು, ಅದು ನಮ್ಗೆ ಊಹಿಸ್ಲಿಕ್ಕೆ ಕೂಡ ಕಷ್ಟ ಅಲ್ವಾ? ಆ 16,000 ಪತ್ನಿಯರು ಆ ರೀತಿ ಒಂದು ವೈಭವಯುತವಾಗಿ ಅಲ್ಲಿಗೆ ಹೊರಟಿದ್ದಾರೆ ಅಂತ ಹೇಳುವಾಗ ಎಷ್ಟು ಸುಂದರವಾಗಿರ್ಬೋದು ಆ ದೃಶ್ಯ. ಪದಾತಿಗಳು ಮತ್ತು ಕೈಗಳಲ್ಲಿ ಗುರಾಣಿಗಳನ್ನ, ಕತ್ತಿಗಳನ್ನ, ಬಲ್ಲೆಗಳನ್ನ ಹಿಡಿದು ರಾಣಿಯರಿಗೆ ರಾಜಯೋಗ್ಯವಾದ ಅಂಗರಕ್ಷಕರು ಕೂಡ ಅಲ್ಲಿ ಅಂತ ಒಂದು ರಾಣಿಯರು ನಡ್ಕೊಂಡು ಆ ರಥದಲ್ಲಿ ಹೋಗ್ಬೇಕಾದ್ರೆ ಕೂಡ ಅಲ್ಲಿ ಅಂಗರಕ್ಷಕರು ಕೂಡ ಇರ್ತಾರೆ. ಆ ರೀತಿ ಮೆರವಣಿಗೆಯ ಹಿಂಭಾಗದಲ್ಲಿ ಇತರ ಎಲ್ಲ ಹಿಂಬಾಲಕರ ಹೆಂಡತಿಯರು, ಮಕ್ಕಳು ಯಾರೆಲ್ಲ ಅವರನ್ನ ಬೀಳ್ಕೊಡ್ಲಿಕ್ಕೆ ಅಥವಾ ಅಲ್ಲಿವರೆಗೆ ಹೋಗ್ತಾರೆ, ಮಕ್ಕಳು, ಹೆಂಡತಿಯರು ಎಲ್ಲರೂ ಹೋಗ್ತಾ ಇರ್ತಾರೆ. ಅವರನ್ನು ಅನೇಕ ಮಂದಿ ವೇಶ್ಯರು ಅನುಸರಿಸಿದರು. ಅಂದ್ರೆ ಅಲ್ಲಿ ವೇಶ್ಯರಿಗೆ ಕೂಡ ಒಂದು ಸ್ಥಾನ ಅಲ್ಲಿ ಇರ್ತದೆ ಆ ಒಂದು ಕಾಲದಲ್ಲಿ ಅಂತ ಹೇಳ್ಕೊಂಡು. ಎತ್ತುಗಳು, ಎಮ್ಮೆಗಳು, ಹೆಸರ ಕತ್ತೆಗಳು ಇಂತಹ ಹೊರೆ ಹೊರುವ ಪ್ರಾಣಿಗಳು ಶಿಬಿರ ವಸ್ತುಗಳನ್ನು, ಹಾಸಿಗೆಗಳನ್ನು, ಜಮಖಾನೆಗಳನ್ನು ಹೊತ್ತು ನಡೆದವು. ಅವರನ್ನು ಅನುಸರಿಸಿ ಒಂಟೆಗಳ ಬೆನ್ನಿನ ಮೇಲೆ ಪಲ್ಲಕ್ಕಿಗಳಲ್ಲಿ ಸ್ತ್ರೀಯರು ಹೋಗ್ತಾರೆ. ಈ ರೀತಿ ಎಲ್ಲರೂ ಸಾಕ್ತಾರೆ. ಈ ವಿಶಾಲ ದೃಶ್ಯದ ಮೆರವಣಿಗೆಯೊಂದಿಗೆ ಜನರ ಗಟ್ಟಿ ಕೂಗುಗಳು, ವಿವಿಧ ಬಣ್ಣಗಳ ಧ್ವಜಗಳು, ಕೊಡೆಗಳು, ಚಾಮರಗಳು ಮತ್ತು ಬಗೆ ಬಗೆಯ ಆಯುಧಗಳು, ಉಡುಪುಗಳು, ಒಡವೆಗಳು, ಕಿರೀಟಗಳು ಮತ್ತು ಶಸ್ತ್ರಗಳು ಕಾಣ್ತಾ ಇರ್ತವೆ ಎಲ್ಲ ಕಡೆ. ಆ ರೀತಿ ಸೂರ್ಯನ ಪ್ರಕಾಶವು ಪ್ರತಿಫಲಿಸಿದಾಗ ಮೆರವಣಿಗೆಯ ಎತ್ತರದ ಅಲೆಗಳು ಮತ್ತು ತಿಮಿಂಗಿಲಗಳಿಂದ ಕೂಡಿದ ಸಮುದ್ರದಂತೆ ಕಾಣುತ್ತಿತ್ತು. ಅಂದ್ರೆ ಅಷ್ಟೊಂದು ಸಾಗರೋಪಾದಿಯಲ್ಲಿ ಜನ ಅಲ್ಲಿ ಹೋಗ್ತಾ ಇದ್ದಾರೆ. 16,000 ರಾಣಿಯರು ಮತ್ತೆ ಅವರ ಮಕ್ಕಳು ಮತ್ತೆ ಅವರನ್ನ ಹಿಂಬಾಲಿಸಿಕೊಂಡು ಅವರ ಸೇವಕಿಯರು, ಆ ರೀತಿ ಎಷ್ಟೊಂದು ಜನ ಅಂದ್ರೆ ಆ ರೀತಿ ಮೆರವಣಿಗೆ ಸಾಗ್ತಾ ಇರ್ತದೆ ಅಲ್ಲಿ ಅಂತ ಹೇಳ್ಕೊಂಡು. ಹಾಗೆ ಈ ರೀತಿಯಲ್ಲಿ ಕೃಷ್ಣನ ಪರಿವಾರದ ಒಂದು ಮೆರವಣಿಗೆಯು ಹಸ್ತಿನಾಪುರ ಅಂದ್ರೆ ಈಗಿನ ದೆಹಲಿ ಒಂದು ದಾರಿಯಲ್ಲಿ ಸಾಗಿ ಅನರ್ಥ ಅಂದ್ರೆ ಗುಜರಾತ್ ಪ್ರಾಂತ್ಯ, ಸೌವೀರ, ಸೂರತ್, ರಾಜಸ್ಥಾನ, ವಿಶಾಲ ಮರುಭೂಮಿಗಳು ಮತ್ತು ಕುರುಕ್ಷೇತ್ರದ ಮೂಲಕ ಹಾದು ಹೋಗ್ತದೆ. ಈ ರಾಜ್ಯಗಳ ನಡುವೆ ಅನೇಕ ಪರ್ವತಗಳು, ನದಿಗಳು, ಪಟ್ಟಣಗಳು, ಹಳ್ಳಿಗಳು, ಹುಲ್ಲುಗಾವಲು, ಈ ರೀತಿ ಗಣಿಗಳು ಎಲ್ಲ ಇರ್ತದೆ. ಅಲ್ಲಿಯ ಒಂದು ವಾತಾವರಣ, ದೃಶ್ಯ ಯಾವ ರೀತಿ ಇರ್ತದೆ. ಮುಂದೆ ಸಾಗುತ್ತಾ ಮೆರವಣಿಗೆಯು ಈ ಎಲ್ಲ ಸ್ಥಳಗಳನ್ನ ಹಾದು ಹೋಗಿ ಹಸ್ತಿನಾಪುರಕ್ಕೆ ಹೋಗುತ್ತಾ ಪ್ರಭು ದೃಷ್ಟತಿ ಮತ್ತು ಸರಸ್ವತಿ ಎನ್ನುವ 2 ದೊಡ್ಡ ನದಿಗಳನ್ನ ದಾಟ್ತಾರಂತೆ. ಅಂದ್ರೆ ಆ ನದಿಗಳನ್ನ ದಾಟಿಕೊಂಡು ಹೋಗ್ಬೇಕು ಆ ಒಂದು ಜಾಗಕ್ಕೆ ಅವರು ಹೋಗ್ಬೇಕಾದ್ರೆ. ಆನಂತರ ಪಾಂಚಾಲ ಮತ್ತು ಮತ್ಸ್ಯ ರಾಜ್ಯಗಳನ್ನು ದಾಟಿದನು. ಈ ರೀತಿಯಾಗಿ ಸಾಗಿ ಕಡೆಗೆ ಅವನು ಇಂದ್ರಪ್ರಸ್ಥವನ್ನ ತಲುಪ್ತಾನೆ ಅಂತ ಹೇಳ್ಕೊಂಡು. ಹರೇ ಕೃಷ್ಣ. ಮಾತಾಜಿ ಸ್ಕ್ರೋಲ್ ಮಾಡಿ. ಆಮೇಲೆ ದೇವೋತ್ತಮ ಪರಮಪುರುಷನಾದ ಕೃಷ್ಣನ ಸಂದರ್ಶನವು ಸಾಮಾನ್ಯ ಸಂಗತಿ ಅಲ್ಲ ಅಂತ ಹೇಳಿದ್ರೆ ಭಗವಂತನ ದರ್ಶನಕ್ಕೆ ಎಲ್ಲರೂ ಕಾಯ್ತಾ ಇರ್ತಾರೆ. ಆ ರೀತಿ ಆದುದರಿಂದ ಕೃಷ್ಣನು ಆಗಲೇ ತನ್ನ ರಾಜಧಾನಿಯಾದ ಹಸ್ತಿನಾಪುರವನ್ನು ತಲುಪಿದ್ದಾನೆ ಅಂತ ಮುಂಚೆನೆ ಅವರಿಗೆ ಸುದ್ದಿ ಕೊಟ್ಟಿರ್ತಾರೆ ಮುಂಚೆನೆ. ಆಮೇಲೆ ಎನ್ನುವ ಸುದ್ದಿಯನ್ನು ಕೇಳಿದಾಗ ಯುಧಿಷ್ಠಿರನಿಗೆ ರೋಮಾಂಚನ ಆಯ್ತು. ಅಂದ್ರೆ ತುಂಬಾ ದಿವಸದ ಅಗಲುವಿಕೆಯಿಂದ ಅವನಿಗೆ ಈಗ ನನ್ಗೆ ಕೃಷ್ಣನ ದರ್ಶನ ಆಗ್ತಾ ಇದೆ ಅಂತ ಹೇಳ್ಕೊಂಡು ಅಷ್ಟು ಖುಷಿ ಪಡ್ತಾನೆ, ರೋಮಾಂಚನ ಆಗ್ತದೆ. ಅವನು ಪ್ರಭುವನ್ನು ಉಚಿತ ರೀತಿಯಲ್ಲಿ ಸ್ವಾಗತಿಸಲು ಕೂಡಲೇ ನಗರದಿಂದ ಹೊರಕ್ಕೆ ಬರ್ತಾನೆ. ವಿಧ ವಿಧವಾದ ಸಂಗೀತ ವಾದ್ಯಗಳ ಮತ್ತು ಹಾಡುಗಳ ಮಧುರ ನಾದವಾಗಬೇಕೆಂದು ಅಪ್ಪಣೆ ಮಾಡ್ತಾನೆ. ಯಾವ ರೀತಿ ಕೃಷ್ಣನನ್ನ ನಾವು ಸ್ವಾಗತಿಸಬೇಕು ಅಂತ ಹೇಳ್ಕೊಂಡು ಅಲ್ಲಿ ಇರುವವರಿಗೆ ಅವನು ಅಪ್ಪಣೆ ಮಾಡ್ತಾನೆ. ಮತ್ತೆ ನಗರದ ಬ್ರಾಹ್ಮಣ ವಿದ್ವಾಂಸರು ವೇದಗಳ ಶ್ಲೋಕಗಳನ್ನ ಗಟ್ಟಿಯಾಗಿ ಸಂಕೀರ್ತನೆ ಮಾಡುತ್ತಿದ್ದರು. ನಾವು ಇಲ್ಲಿ ಒಂದು ಸ್ವಾಮಿಗಳು
ಅಂದ್ರೆ ಈ ಮಠಾಧೀಶರು ಯಾರಾದ್ರೂ ಒಂದು ಕಡೆ ಬರ್ತಾರೆ ಅಂತ ಹೇಳಿದ್ರೆ ಅಲ್ಲೇ ನಾವು ನೋಡ್ತೀವಿ ಎಷ್ಟೊಂದು ವೇದ ಪಾಠಗಳ ಒಂದು ಪಠಣದೊಂದಿಗೆ ಅವರನ್ನ ನಾವು ಬರಮಾಡಿಕೊಳ್ತೇವೆ. ಅದೇ ರೀತಿ ಇಲ್ಲಿ ಕೂಡ ಭಗವಂತನ ಒಂದು ಬರುವಿಕೆಯನ್ನ ಯಾವ ರೀತಿ ಅವರು ಸ್ವಾಗತಿಸ್ತಾರೆ ಅಂದ್ರೆ ಬ್ರಾಹ್ಮಣ ವಿದ್ವಾಂಸರು ವೇದಗಳ ಶ್ಲೋಕಗಳನ್ನ ಗಟ್ಟಿಯಾಗಿ ಸಂಕೀರ್ತನೆ ಮಾಡ್ತಾ ಇರ್ತಾರೆ. ಕೃಷ್ಣನಿಗೆ ಋಷಿಕೇಶ ಅಂತ ಹೇಳಿದ್ರೆ ಇಂದ್ರಿಯಗಳ ಒಡೆಯ ಅಂತ ಹೆಸರು. ಆ ರೀತಿ ಇಂದ್ರಿಯಗಳು ಜೀವ ಪ್ರಜ್ಞೆಯನ್ನು ಸಂಧಿಸುವ ರೀತಿಯಲ್ಲಿ ಯುಧಿಷ್ಠಿರನು ಅವನನ್ನು ಬರಮಾಡಿಕೊಳ್ಳಲು ಮುಂದಕ್ಕೆ ಹೋದನು ಅಂತ ಹೇಳಿದ್ರೆ ನಮ್ಮ ಇಂದ್ರಿಯಗಳನ್ನ ಭಗವಂತನ ಇಂದ್ರಿಯಗಳ ತೃಪ್ತಿಪಡಿಸ್ಲಿಕ್ಕೆ ಖುಷಿ ಪಡಿಸ್ಲಿಕ್ಕೆ ನಾವು ಉಪಯೋಗಿಸ್ಕೊಳ್ಬೇಕು. ಹಾಗಾಗಿ ಅಲ್ಲಿದ್ದವರು ಎಲ್ಲರೂ ಅವರವರ ಒಂದು ಸಾಮರ್ಥ್ಯಕ್ಕೆ ತಕ್ಕನಾಗಿ ಅವರವರ ಇಂದ್ರಿಯಗಳಿಂದ ಭಗವಂತನ ಇಂದ್ರಿಯಗಳನ್ನ ಖುಷಿಪಡಿಸುವಂತ ಒಂದು ಕೆಲಸದಲ್ಲಿ ತೊಡಗಿಸ್ಕೊಳ್ತಾರೆ. ಇಂದ್ರಿಯಗಳು ಜೀವ ಪ್ರಜ್ಞೆಯನ್ನ ಸಂಧಿಸುವ ರೀತಿಯಲ್ಲಿ ಆ ರೀತಿ ಬರಮಾಡಿಕೊಳ್ಳಿಕ್ಕೆ ಅವನು ಮುಂದೆ ಹೋಗ್ತಾನೆ. ಯುಧಿಷ್ಠಿರನು ಕೃಷ್ಣನ ಸೋದರತೆಯ ಮಗ. ಅವನಿಗೆ ಪ್ರಭುವಿನಲ್ಲಿ ಅಪಾರ ಪ್ರೀತಿ. ಪ್ರಭುವನ್ನ ಕಂಡಾಗ ಅವನ ಹೃದಯವು ಪ್ರೀತ್ಯಾದರಗಳಿಂದ ತುಂಬಿ ಬರ್ತದೆ. ಅವನು ಪ್ರಭುವನ್ನು ಬಹುದಿನದಿಂದ ಕಂಡಿರಲಿಲ್ಲ. ಆದ್ದರಿಂದ ಅವನನ್ನ ತನ್ನ ಮುಂದೆ ಕಾಣುವುದು ದೊಡ್ಡ ಭಾಗ್ಯ ಅಂತ ಭಾವಿಸ್ತಾನೆ. ಹಾಗೆ ಯುಧಿಷ್ಠಿರ ಕೃಷ್ಣನನ್ನು ಬಹು ಪ್ರೀತಿಯಿಂದ ಮತ್ತೆ ಮತ್ತೆ ಆಲಂಗಿಸ್ತಾನೆ ಅಲ್ಲಿ ಬಂದಾಗ. ಹಾಗೆ ಕೃಷ್ಣನ ಶಾಶ್ವತ ರೂಪವು ಸಿರಿದೇವಿಯ ನಿರಂತರ ಆವಾಸ ಅಲ್ವಾ. ಭಗವಂತನದ್ದು ಷಡೈಶ್ವರ್ಯ ಸಂಪನ್ನ, ಅವನ ಕೀರ್ತಿ, ಅವನ ಇದು ಸೌಂದರ್ಯ ಎಲ್ಲವೂ ಕೂಡ ನಿರಂತರವಾದ ಆವಾಸ, ಅಂದ್ರೆ ಅದು ಶಾಶ್ವತವಾದಂಥದ್ದು. ಮತ್ತೆ ಯುಧಿಷ್ಠಿರ ಮಹಾರಾಜನು ಅವನನ್ನು ಆಲಂಗಿಸಿಕೊಳ್ಳುತ್ತಲೇ ಐಕ ಅಸ್ತಿತ್ವದ ಎಲ್ಲ ಕಶ್ಮಲದ ಸೋಂಕಿನಿಂದ ಬಿಡುಗಡೆ ಆಗ್ತಾನಂತೆ. ಅವನಿಗೆ ದಿವ್ಯಾನಂದ ಆಗ್ತದೆ ಮತ್ತು ಅವನು ಸುಖದ ಸಮುದ್ರದಲ್ಲಿ ಮಿಂದಂತಾಗ್ತದೆ. ಅವನ ಕಣ್ಣುಗಳಲ್ಲಿ ನೀರು ತುಂಬಿ ಬರ್ತದೆ, ಅಂದ್ರೆ ಆನಂದ ಬಾಷ್ಪದಿಂದ ಕೂಡ್ತದೆ. ಹಾಗೆ ಹರ್ಷೋನ್ಮಾದದಿಂದ ಅವನ ದೇಹವು ಕಂಪಿಸ್ತದೆ. ತಾನು ಐಕ ಜಗತ್ತಿನಲ್ಲಿ ಇರುವುದನ್ನೇ ಮರಿತಾನೆ ಅಂತ ಹೇಳಿದ್ರೆ ಅಷ್ಟು ಅವನು ಭಾವೋದ್ವೇಗದಲ್ಲಿ ಒಳಗಾಗ್ತಾನೆ. ಹಾಗೆ ಇದರ ನಂತರ ಪಾಂಡವರಲ್ಲಿ ಎರಡನೆಯವನಾದ ಭೀಮಸೇನ, ಅವನು ಕೂಡ ನಸುನಗುತ್ತಾ ಕೃಷ್ಣನು ತನ್ನ ನಂಟನೆಂದು ಭಾವಿಸುತ್ತಾ ಕೃಷ್ಣನನ್ನ ಆಲಂಗಿಸ್ತಾರೆ ಅಂತ ಹೇಳಿದ್ರೆ ಪ್ರತಿಯೊಂದು ಕ್ಷಣದಲ್ಲಿ ಕೂಡ ಅವರಿಗೆ ಅವರ ಒಂದು ಏನು ರಕ್ಷಣೆಯನ್ನ ಕೊಡ್ತಾ ಇದ್ದ ಅಂತ ಭಗವಂತ ಕಣ್ಮುಂದೆ ಬಂದಾಗ ಅವರಿಗೆ ಅವರ ಸಂತೋಷ ಅಮಿತಾನಂದವಾದದ್ದು ಸಂತೋಷವನ್ನ ಅನುಭವಿಸ್ತಾರೆ. ಹಾಗೆ ಅಲ್ಲಿ ಕೃಷ್ಣನನ್ನ ಆಲಂಗಿಸ್ತಾರೆ. ಅವನಿಗೆ ತಡೆಯಲಾರದ ಹರ್ಷವಾಯಿತು. ಅವನಿಗೆ ಎಷ್ಟು ಹರ್ಷಾತಿಶಯವಾಯ್ತು ಅಂತ ಹೇಳಿದ್ರೆ ಸ್ವಲ್ಪ ಕಾಲ ಅವನು ತನ್ನ ಐಕ ಇರುವನ್ನೇ ಮರೆತು ಬಿಡ್ತಾನೆ. ಅನಂತರ ಕೃಷ್ಣನೇ ಇತರ 3 ಪಾಂಡವರಾದ ಅರ್ಜುನ, ನಕುಲ ಮತ್ತು ಸಹೋದರವನ್ನ ಕೂಡ ಆಲಂಗಿಸ್ತಾರೆ. ಹಾಗೆ 3 ಸಹೋದರರ ಕಣ್ಣುಗಳಿಂದ ಕಂಬನಿಯ ಪ್ರವಾಹವೇ ಹರಿತದೆ. ಅದು ನಮ್ಗೆ ಕೂಡ ಅನುಭವಕ್ಕೆ ಬರ್ತದಲ್ಲ. ನಮ್ಗೆ ಪ್ರೀತಿ ಪಾತ್ರರಾದವರನ್ನ ನಾವು ಎಷ್ಟೋ ದಿವಸ ಸಿಗ್ಲಿಲ್ಲ, ಸಿಗುವಾಗ ಆನಂದ ಬಾಷ್ಪ ಹರಿತದೆ. ಅದೇ ರೀತಿ ಇಲ್ಲಿ ಅವರಿಗೆ ಆಗ್ತದೆ. ಅರ್ಜುನನು ಕೃಷ್ಣನು ಆಪ್ತ ಗೆಳೆಯರಾದ್ದರಿಂದ ಅರ್ಜುನನು ಕೃಷ್ಣನನ್ನು ಮತ್ತೆ ಮತ್ತೆ ಆಲಂಗಿಸ್ತಾನೆ. ಅರ್ಜುನ ಮತ್ತೆ ಅವರು ಸಾಕ್ಯ ಭಾವದಲ್ಲಿ ಅರ್ಜುನ ಯಾವಾಗ್ಲೂ ಕೃಷ್ಣನ ಜೊತೆಗಿರ್ತಾನೆ. ಹಾಗೆ ಅವನಿಗೆ ಮತ್ತೆ ಮತ್ತೆ ಆಲಂಗಿಸ್ತಾನೆ. ಕಿರಿಯ 2 ಪಾಂಡವ ಸಹೋದರರು ಕೃಷ್ಣನು ಅವರನ್ನು ಆಲಂಗಿಸಿದ ನಂತರ ಅವನ ಪಾದಗಳನ್ನ ಸ್ಪರ್ಶಿಸಿ ಗೌರವಗಳನ್ನ ಅರ್ಪಿಸ್ತಾರೆ. ಆನಂತರ ಕೃಷ್ಣ ಅಲ್ಲಿದ್ದ ಬ್ರಾಹ್ಮಣರೆಲ್ಲರಿಗೆ ಮತ್ತೆ ಭೀಷ್ಮ, ದ್ರೋಣ, ಗುರುಗಳಾದಂತ ದ್ರೋಣ ಮತ್ತೆ ಧೃತರಾಷ್ಟ್ರರಂತೆ ಕುರುವಂಶಕರ ಹಿರಿಯರಿಗೂ ಪ್ರಣಾಮಗಳನ್ನ ಸಲ್ಲಿಸ್ತಾನೆ. ಕುರು, ಸಂಜಯ ಮತ್ತು ಕೇಕೆಯ ರಾಜ್ಯಗಳಂತಹ ಹಲವಾರು ರಾಜ್ಯಗಳ ಅರಸರು ಅಲ್ಲಿ ಬರ್ತಾರೆ. ಅಂದ್ರೆ ಆ ಭಗವಂತ ಅಲ್ಲಿ ಕೃಷ್ಣ ಬರ್ತಾ ಇದ್ದಾನೆ ಅಂತ ಹೇಳಿದಾಗ ಇತರ ಎಲ್ಲ ರಾಜರುಗಳು ಕೂಡ ಬರ್ತಾರೆ. ಕೃಷ್ಣನು ಅವರನ್ನು ಮನ್ನಿಸಿದನು. ಅವರು ಪರಸ್ಪರ ಗೌರವ ಸಲ್ಲಿಸ್ತಾರೆ. ಬ್ರಾಹ್ಮಣರೊಡನೆ ಸೂತರು, ಮಾಗಧರು ಮತ್ತು ವಂದಿನರಂತಹ ಸ್ತುತಿ ಪಾಠಕರು ಕೂಡ ಪ್ರಭುವಿಗೆ ಪ್ರಾರ್ಥನೆಯನ್ನ ಸಲ್ಲಿಸ್ತಾರೆ ಅಂತ ಹೇಳಿದ್ರೆ ಎಲ್ಲರೂ ಅವನ ಕೀರ್ತಿಯನ್ನ ಹಾಡಿ ಹೊಗಳ್ತಾ ಇರ್ತಾರೆ. ಹಾಗೆ ಗಂಧರ್ವರು, ಸ್ತುತಿ ಮತ್ತು ವಿದೂಷಕರಂತ ಕಲಾವಿದರು, ಸಂಗೀತಗಾರರು ಮತ್ತು ತಮ್ಮ ಮೃದಂಗಗಳು, ಶಂಖ, ನಗಾರಿ, ವೀಣೆ, ಕಹಳೆ ಏನೆಲ್ಲ ಮಂಗಳಕರವಾದ ವಾದ್ಯಗಳಿದೆ ಅದನ್ನೆಲ್ಲ ಸಂಗೀತ ವಾದ್ಯಗಳನ್ನ ನುಡಿಸ್ತಾರೆ. ಪ್ರಭುವನ್ನ ಸಂತೋಷಗೊಳಿಸುವುದಕ್ಕಾಗಿ ತಮ್ಮ ನೃತ್ಯಗಳನ್ನ ಪ್ರದರ್ಶಿಸ್ತಾರೆ. ಹೀಗೆ ಸರ್ವ ಕೀರ್ತಿಶಾಲಿಯಾದ ಮತ್ತು ದೇವೋತ್ತಮ ಪರಮಪುರುಷನಾದ ಕೃಷ್ಣ ಹಸ್ತಿನಾಪುರ ನಗರವನ್ನ ಪ್ರವೇಶಿಸ್ತಾನೆ. ಆ ಒಂದು ಎಲ್ಲ ರೀತಿಯಲ್ಲಿ ಶ್ರೀಮಂತವಾಗಿತ್ತು. ಆ ಒಂದು ದೃಶ್ಯ ಅಂತ ಹೇಳುವಂಥದ್ದು ಎಲ್ಲ ರೀತಿಯಲ್ಲಿ ಶ್ರೀಮಂತವಾಗಿತ್ತು. ಮತ್ತು ಪ್ರಭು ನಗರವನ್ನ ಪ್ರವೇಶಿಸಿದಾಗ ಎಲ್ಲರೂ ಅವನ ಮಹಿಮೆಗಳನ್ನ ಕುರಿತು ತಮ್ಮಲ್ಲಿಯೇ ಮಾತಾಡಿಕೊಳ್ಳುತ್ತಾ ಅವನ ದಿವ್ಯ ನಾಮ, ರೂಪ, ಗುಣ, ಲೀಲೆ, ರೂಪ ಮೊದಲಾದವುಗಳನ್ನ ಹೊಗಳ್ತಾ ಇರ್ತಾರೆ. ಹೀಗೆ
ಇಲ್ಲಿ ಉನ್ಮತ್ತವಾದ ಆನೆಗಳ ಸೊಂಡಿಲಿನಿಂದ ಹಸ್ತಿನಾಪುರದ ರಸ್ತೆಗಳನ್ನು, ಓಣಿಗಳನ್ನು ಪನ್ನೀರಿನಿಂದ, ಹರೇ ಕೃಷ್ಣ ಹರೇ ಕೃಷ್ಣ ಹರೇ ಕೃಷ್ಣ, ಆ ರೀತಿ ಅಲ್ಲಿ ಯಾವ ರೀತಿ ಎಲ್ಲ ಇದು ಎಷ್ಟೊಂದು ಸಡಗರದಿಂದ ತುಂಬಿರ್ತದೆ ಆ ಒಂದು ಹಸ್ತಿನಾಪುರ ಕೃಷ್ಣನನ್ನು ಸ್ವಾಗತಿಸ್ಲಿಕ್ಕೆ ಅಂತ ಮುಂದಿನ ಒಂದು ಪ್ಯಾರಾದಲ್ಲಿ ಕೊಡ್ತಾರೆ. ನಾಳೆ ನೋಡುವ. ಹರೇ ಕೃಷ್ಣ. ವಾಂಚಾ ಕಲ್ಪತರುಭ್ಯಶ್ಚ ಕೃಪಾ ಸಿಂಧುಭ್ಯ ಏವಚ ಪತಿತಾನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ಅನಂತ ಕೋಟಿ ಭಕ್ತ ವೈಷ್ಣವರೊಂದು ಕಿ ಜೈ. ಶ್ರೀಲ ಪ್ರಭುಪಾದ್ ಕಿ ಜೈ. ಗ್ರಂಥರಾಜ ಶ್ರೀಮದ್ ಭಾಗವತಂ ಕಿ ಜೈ. ಶ್ರೀ ಶ್ರೀ ರಾಧಾ ಗೋವಿಂದ ಕಿ ಜೈ. ನಾಮಾಚಾರ್ಯ ಹರಿದಾಸ್ ಠಾಕೂರ್ ಕಿ ಜೈ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಹರೇ ಕೃಷ್ಣ. ಎಲ್ಲರಿಗೂ ಧನ್ಯವಾದಗಳು. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ರಾಧಾ ಕುಂಡ